ಹಾಯ್ ನಮಸ್ತೆ ವೀಕ್ಷಕರೇ, ಕರೆಂಟ್ ಅಫೈರ್ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಸ್ವಾಗತ. ನಾನು ಶ್ರೀಕಾಂತ್ ಶೆಟ್ಟಿ. ಇಂದಿನಂತೆ ಇವತ್ತು ಕೂಡ ಪ್ರಚಲಿತ ವಿದ್ಯಮಾನವನ್ನು ಇಟ್ಟುಕೊಂಡು ಚರ್ಚೆ ಮಾಡತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಬಹಳ ಪ್ರಮುಖವಾಗಿ ರಾಜ್ಯ ಸರ್ಕಾರ ಜಾರಿ ಮಾಡಲು ಹೊರಟಿರುವಂಥ ಅಥವಾ ಆಚರಿಸೋದಕ್ಕೆ ಹೊರಟಿರುವಂಥ ಒಂದು ಟಿಪ್ಪು ಜಯಂತಿ ಏನಿದೆ, ಈ ಟಿಪ್ಪು ಜಯಂತಿಗೆ ಎಲ್ಲೆಡೆ ಕೂಡ ವ್ಯಾಪಕವಾದಂಥ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂಥದ್ದು. ಪ್ರತಿಯೊಂದು ನ್ಯೂಸ್ ಚಾನೆಲ್ಗಳ ಪ್ಯಾನಲ್ಗಳಲ್ಲಿ ಕೂಡ ಇದರ ಬಗ್ಗೆ ಡಿಸ್ಕಷನ್ ಆಗ್ತಾ ಇದೆ. ಬಹಳ ಪ್ರಮುಖವಾಗಿ ಟಿಪ್ಪು ಜಯಂತಿಯನ್ನು ಆಚರಿಸುವಂಥ ದರ್ದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಈಗ ಏನಿತ್ತು ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆ. ಆದರೆ ಐತಿಹಾಸಿಕ ಹಿನ್ನೆಲೆಯನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆಯಲ್ಲಿ ಟಿಪ್ಪು ಸುಲ್ತಾನನಿಂದ ಬಹಳ ದೊಡ್ಡ ಮಟ್ಟದಲ್ಲಿ ವಿದ್ರೋಹಗಳು ನಡೆದಿವೆ ಅಥವಾ ಈ ಭಾಗದಲ್ಲಿ ಜನಜೀವನದ ಮೇಲೆ ಆತನ ಒಂದಷ್ಟು ದಾಳಿಗಳು ವ್ಯತಿರಿಕ್ತವಾದಂಥ ಪರಿಣಾಮವನ್ನು ಬೀರಿದೆ ಮತ್ತು ಇತಿಹಾಸದಲ್ಲಿ ಎಂದೂ ಕೂಡ ಆತ ಒಬ್ಬ ಜಾತ್ಯತೀತವಾದಿ ನಾಯಕ ಆಗಿರಲಿಲ್ಲ ಅನ್ನುವಂಥ ಒಂದಷ್ಟು ಹೇಳಿಕೆಗಳನ್ನು ಹಿಂದೂ ಪರ ಸಂಘಟನೆಗಳು ಇವತ್ತು ಕೊಡ್ತಾ ಇರೋದನ್ನು ಕಾಣ್ತಾ ಇದ್ದೇವೆ. ಕೇವಲ ಹಿಂದೂ ಪರ ಸಂಘಟನೆಗಳಲ್ಲ, ಮಂಗಳೂರಿನಲ್ಲಿ ಇದೀಗ ಇದರ ವಿರುದ್ಧ ಕ್ರೈಸ್ತ ಸಂಘಟನೆಗಳು ಕೂಡ ಇವತ್ತು ಬೀದಿಗಿಳಿದು ಹೋರಾಟವನ್ನು ಮಾಡಿರೋದನ್ನು ಗಮನಿಸಬಹುದು. ದಕ್ಷಿಣ ಕನ್ನಡ ಇರ್ಬೋದು ಅಥವಾ ಮಲಬಾರ್ ಪ್ರಾಂತ್ಯದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚ್ಗಳ ಮೇಲೆ ದಾಳಿಯನ್ನು ಮಾಡಿ ಕ್ರೈಸ್ತರ ವಿರುದ್ಧ ಒಂದು ರೀತಿಯಲ್ಲಿ ಕ್ರೈಸ್ತರ ಸಮೂಲಾಗ್ರ ನಾಶಕ್ಕಾಗಿ ಪ್ರಯತ್ನ ಮಾಡಿದಂಥ ಒಬ್ಬ ಮತಾಂಧ ಆತ ಆಗಿದ್ದ ಅನ್ನುವಂಥ ಮಾತನ್ನು ಕ್ರೈಸ್ತ ಮುಖಂಡರು ಇವತ್ತು ಸಾರ್ವಜನಿಕವಾಗಿ ಹೇಳಿಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆಯಲ್ಲಿ ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕಾಗಿ ಈ ರೀತಿಯ ಕ್ರಮವನ್ನು ಮಾಡ್ತಾ ಇದೆ ಅಂತ ಎಲ್ಲ ಕಡೆಗಳಲ್ಲಿ ಕೂಡ ಪ್ರತಿಭಟನಾಕಾರರು ಹೇಳ್ತಾ ಇದ್ರೆ, ರಾಜ್ಯ ಸರ್ಕಾರ ಹೇಳ್ತಾ ಇದೆ ಟಿಪ್ಪು ಸುಲ್ತಾನ್ ಒಬ್ಬ ಜಾತ್ಯತೀತವಾದಿ ನಾಯಕನಾಗಿದ್ದ, ಆತ ಜಾತ್ಯತೀತವಾದ ಆಡಳಿತವನ್ನು ಕೂಡ ಕೊಟ್ಟಿದ್ದ. ಎಲ್ಲೋ ಒಂದು ಕಡೆಯಲ್ಲಿ ಶೃಂಗೇರಿಯ ಮೇಲೆ ಮರಾಠರ ದಾಳಿ ನಡೆದಂಥ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಮುಂದೆ ನಿಂತು ಮರಾಠರ ದಾಳಿಯನ್ನು ಸಮರ್ಥಕವಾಗಿ ಎದುರಿಸಿ ಇಂದಿಗೂ ಕೂಡ ಆ ದೇವಸ್ಥಾನದಲ್ಲಿ ಆತನ ಒಂದಷ್ಟು ಕುರುಹುಗಳು ಲಭ್ಯ ಇದೆ. ಅದೇ ರೀತಿಯಾಗಿ ಕೊಲ್ಲೂರು ದೇವಸ್ಥಾನದಲ್ಲಿ ಕೂಡ ಆತನ ಹೆಸರಲ್ಲಿ ಆರತಿ ನಡೀತಾ ಇರುವಂಥದ್ದು. ಹೀಗೆ ಹಲವಾರು ದೇವಸ್ಥಾನಗಳಿಗೆ ದತ್ತಿಯನ್ನು ನೀಡಿದ್ದಾನೆ. ಅದಕ್ಕೆ ಬೇಕಾದಂಥ ತಾಮ್ರಪತ್ರಗಳು, ಅದಕ್ಕೆ ಬೇಕಾದಂಥ ದಾಖಲೆಗಳು ಆಯಾಯ ದೇವಸ್ಥಾನಗಳಲ್ಲಿ ಇದೆ. ಹಾಗಾಗಿ ಆತ ಒಬ್ಬ ಜಾತ್ಯತೀತ ರಾಜನಾಗಿ ಇಡೀ ಒಂದು ಕಲ್ಯಾಣ ಕರ್ನಾಟಕದ ಕನಸನ್ನು ಕಂಡಂಥ ಒಬ್ಬ ಸುಲ್ತಾನನಾಗಿದ್ದ ಅನ್ನೋದನ್ನು ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಮತ್ತು ಬಹಳ ಪ್ರಮುಖವಾಗಿ ಅಂಗ್ರೇಜಿಗಳ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥ ಪ್ರಮುಖರಲ್ಲಿ ಟಿಪ್ಪು ಸುಲ್ತಾನ್ ಬಹಳ ಪ್ರಮುಖವಾದಂಥ ಅಥವಾ ಒಂದು ಈ ಭಾಗದ ಹೋರಾಟದಲ್ಲಿ ಸಿಂಹಪಾಲನ್ನು ಆತ ಪಡೆದುಕೊಳ್ತಾನೆ ಅನ್ನುವಂಥ ಒಂದು ವಾದವನ್ನು ರಾಜ್ಯದ ಸಿದ್ದರಾಮಯ್ಯ ಸರ್ಕಾರ ಮುಂದೆ ಇಟ್ಟಿದೆ. ಅದೇ ರೀತಿಯಾಗಿ ಇದೇ ಬರುವ ನವೆಂಬರ್ 10ನೇ ತಾರೀಕಿನಂದು ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಆಚರಿಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರೋದು. ಈ ಒಂದು ಜಯಂತಿಯನ್ನು ಇಟ್ಟುಕೊಂಡು ಹಲವಾರು ಕಡೆಗಳಲ್ಲಿ ಜಟಾಪಟಿಗಳು ನಡೀತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಬನ್ನಿ ಇದರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಉಡುಪಿಯಲ್ಲಿ ಪ್ರತಿಭಟನೆ ಮಾಡಿದಂತಹ ಇಬ್ಬರು ಪ್ರಮುಖರು ಇವತ್ತು ನಮ್ಮೊಂದಿಗಿದ್ದಾರೆ. ನನ್ನೊಂದಿಗೆ ದಿನೇಶ್ ಗಾಣಿಗ ಮತ್ತು ಪ್ರಸಾದ್ ಸುವರ್ಣ ಇಬ್ಬರು ನಮ್ಮೊಂದಿಗಿದ್ದಾರೆ. ಇಬ್ಬರನ್ನು ಕೂಡ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಇಬ್ಬರು ಕೂಡ ನಮಸ್ತೆ. ನಾನು ದಿನೇಶ್ ಗಾಣಿಗ ಅವರಲ್ಲಿ ಕೇಳಬೇಕು, ಟಿಪ್ಪು ಸುಲ್ತಾನ್ ಒಬ್ಬ ಜಾತ್ಯತೀತವಾದಿ ಅನ್ನುವಂಥದ್ದನ್ನು ಇವತ್ತು ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಟಿಪ್ಪು ಸುಲ್ತಾನ್ನ ಜಯಂತಿಯನ್ನು ಆಚರಿಸಿದರೆ ನಿಮಗೇನು ಸಮಸ್ಯೆ ಇದೆ? ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಆಚರಿಸುವುದು ನಾವು ಯಾಕೆ ಪ್ರತಿಭಟನೆ ಮಾಡ್ತಿದ್ದೀವಿ ಅಂದರೆ, ಅವನು ಮತಾಂಧನಾಗಿದ್ದ, ಅವನು ಹಿಂದೂ ವಿರೋಧಿಯಾಗಿದ್ದ, ಕ್ರಿಶ್ಚಿಯನ್ರ ವಿರೋಧಿಯಾಗಿದ್ದ. ಅದು ಇತಿಹಾಸವೇ ಹೇಳ್ತಾ ಇದೆ. ನಮ್ಮ ಮಂಗಳೂರು ಭಾಗದ ಸಾವಿರಾರು ಕ್ರೈಸ್ತರನ್ನು, ಹತ್ತಿರ 80,000 ಕ್ರೈಸ್ತರನ್ನು ಮತಾಂತರ ಮಾಡಿದ. ಉಳಿದಿರುವ ಮತಾಂತರಕ್ಕೆ ಒಲ್ಲದ ಕ್ರೈಸ್ತರನ್ನು ಶಿರಚ್ಛೇದ ಮಾಡಿದ್ದಾನೆ. ಅದು ಕೂಡ ಒಂದು ಇತಿಹಾಸದ ಪುಟದಲ್ಲಿ ದಾಖಲಾಗಿದೆ. ಸಹಸ್ರಾರು ಹೆಣ್ಣು ಮಕ್ಕಳನ್ನು ಕೂಡ ಅವನು ಮತಾಂತರ ಮಾಡಿದ್ದಾನೆ. ಸಹಸ್ರಾರು ಹೆಣ್ಣು ಮಕ್ಕಳನ್ನು ಅನಾಚಾರಕ್ಕೆ ಒಳಪಡಿಸಿದ್ದಾನೆ. ಇದು ಕೂಡ ಇತಿಹಾಸದ ಪುಟದಲ್ಲಿ ದಾಖಲಾಗಿದೆ. ಇನ್ನೊಂದು ಸ್ಪಷ್ಟ ವಿಚಾರ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಟಿಪ್ಪು 100 ಮದುವೆಯನ್ನಾಗಿದ್ದಾನೆ. ಅದರಲ್ಲಿ 95% ಭಾಗ ಹಿಂದೂ ಹೆಣ್ಣು ಮಕ್ಕಳು. ಅದು ಬಲಾತ್ಕಾರದ ಮದುವೆ ಆಗಿತ್ತು. ಅದನ್ನು ಕೂಡ ಇತಿಹಾಸದ ಒಂದೊಂದು ಪುಟವೂ ಕೂಡ ದಾಖಲೆ ಸಮೇತ ಅದು ಪ್ರೂವ್ ಮಾಡ್ತಾ ಇದೆ. ಹಾಗಾಗಿ ನಾವು ಅದನ್ನು ವಿರೋಧ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಕಡೆಯಲ್ಲೂ ಕೂಡ ಟಿಪ್ಪು ಎಲ್ಲೂ ಕೂಡ ಒಳ್ಳೆಯವ ಎನ್ನುವಂಥ ವಿಚಾರವನ್ನು ಎಲ್ಲೂ ಕೂಡ ಬರೋದಿಲ್ಲ. ಇತಿಹಾಸದ ಯಾವುದೇ ಪುಸ್ತಕವನ್ನು ನೋಡಿ, ಟಿಪ್ಪುವಿನ ಇನ್ನೊಂದು ಮುಖ ನೋಡಿ, ಟಿಪ್ಪು ಸುಲ್ತಾನ್ ಅನ್ನುವಂಥ ಬುಕ್ ಇದೆ, ಅದರಲ್ಲೂ ಪುಸ್ತಕದಲ್ಲಿ ಅದು ಕೂಡ ಅದೇ ಹೇಳ್ತದೆ. ಪ್ರತಿಯೊಂದು ಇತಿಹಾಸದ ಯಾವುದೇ ಪುಟವನ್ನು ಕೆದಕಿದ್ರು ಕೂಡ ಅದರಲ್ಲಿರುವಂಥ ಸ್ಪಷ್ಟ ಅವ್ರು ಹೇಳ್ತಾರೆ, ಇದೆಲ್ಲ ಸಂಘ ಪರಿವಾರದವರು ಬರೆದಂತಹ ಪುಸ್ತಕಗಳು, ಇದೆಲ್ಲ ಕೂಡ ಮುಸಲ್ಮಾನರ ವಿರೋಧಿಗಳು ಯಾರಿದ್ದಾರೆ ಅವರು ಬರೆದಂತಹ ಇತಿಹಾಸಗಳು. ಇದು ಸರಿಯಾದ ಇತಿಹಾಸ ಅಲ್ಲ. ಎಲ್ಲ ಒಂದು ಕಡೆಯಲ್ಲಿ ಟಿಪ್ಪು ಸುಲ್ತಾನ್ ಒಬ್ಬ ಜಾತ್ಯತೀತ ರಾಜ ಆಗಿದ್ದ. ಶೃಂಗೇರಿ ದೇವಸ್ಥಾನಕ್ಕೆ ಒಂದು ಅಲ್ಲಿ ಉಂಬಳಿಯನ್ನು ಕೊಟ್ಟಿರುವಂತಹ ವಿಚಾರ ಇರ್ಬೋದು, ತಾಮ್ರಪತ್ರದಲ್ಲಿ ಅದರ ಬಗ್ಗೆ ದಾಖಲೆಗಳಿವೆ ಅನ್ನೋದನ್ನ ಇವತ್ತು ಜಾತ್ಯತೀತವಾದಿಗಳು ನಾವು ಒಪ್ತೇವೆ.
ಶೃಂಗೇರಿ ದೇವಸ್ಥಾನದಲ್ಲಿರ್ಬೋದು, ಕೊಲ್ಲೂರು ದೇವಸ್ಥಾನದಲ್ಲಿ ಇವತ್ತು ಕೂಡ ತಾಮ್ರದ ಉಂಬಳಿಗಳಿವೆ ಅನ್ನುವಂಥ ವಿಚಾರವನ್ನು ನೀವು ಹೇಳ್ತಿದ್ವಿ. ಖಂಡಿತ ನಾವು ಒಪ್ಕೊಳ್ಳೇಬೇಕಾದಂಥದ್ದು. ಲಾಲ್ಬಾಗ್ ನಿರ್ಮಾಣ ಮಾಡಿದ್ದಾನೆ, ಆದ್ರೆ ಶ್ರೀರಂಗಪಟ್ಟಣದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾನೆ. 100 ತಪ್ಪುಗಳನ್ನು ಮಾಡಿ 2 ಒಳ್ಳೆ ಕೆಲಸವನ್ನು ಮಾಡಿ ಅದನ್ನೇ ಯಾಕೆ ನೀವು ಹೇಳ್ತಾ ಇದ್ದೀರಾ? ಇತಿಹಾಸದ ಯಾವುದೇ ಪುಟದಲ್ಲೂ ಕೂಡ, ಅಥವಾ ನೀವು ಹೇಳಿದಿರಿ ಶ್ರೀರಂಗಪಟ್ಟಣದಲ್ಲಿ ಇವತ್ತು ಕೂಡ ಆಂಜನೇಯ ದೇವಸ್ಥಾನವನ್ನು ನೆಲಸಮ ಮಾಡಿ ಅದರಲ್ಲಿ ಮಸೀದಿಯನ್ನು ಕಟ್ಟಿದ್ದಾನೆ. ಗುರುವಾಯೂರು ದೇವಸ್ಥಾನದಲ್ಲಿ ನೆಲಸಮ ಮಾಡಲಿಕ್ಕೆ ಹೊರಟ, ಆದರೆ ಅಲ್ಲಿನ ರಾಜಮನೆತನದವರು ಬಿಡದ ಕಾರಣ ಅಲ್ಲಿ ಪಕ್ಕದ ದೇವಸ್ಥಾನದಲ್ಲಿ ಇವತ್ತು ಮಸೀದಿಯನ್ನು ಕಟ್ಟಿದ್ದಾನೆ. ಹೀಗೆ 100 ದೇವಸ್ಥಾನವನ್ನು ಕೆಡವಿದಂಥ, 100 ಹಿಂದೂ ಸ್ತ್ರೀಯನ್ನು ಮಾನಹಾರಣ ಮಾಡಿದಂಥ, 100 ಕ್ರಿಶ್ಚಿಯನ್ನನ್ನು ಮಾನಹಾರಣ ಮಾಡಿ ಮತಾಂತರ ಮಾಡಿದಂಥ ಟಿಪ್ಪು ಜಯಂತಿ ಯಾಕೆ ಅನ್ನುವ ನಮ್ಮ ಪ್ರಶ್ನೆ. ಟಿಪ್ಪು ಜಯಂತಿ ಅವಶ್ಯಕತೆ ಇದೆಯಾ? ದೇಶಕ್ಕಾಗಿ ಹೋರಾಡಿದಂಥ ಸಾವಿರಾರು ಮುಸ್ಲಿಮ್ರಿಗೆ ಕೊಡ್ಬೇಕನ್ನುವಂತ ವಿಚಾರ ಬಂದ್ರೆ ಅಬ್ದುಲ್ ಕಲಾಂ ಇದ್ದಾರೆ. ಅವ್ರು ಯಾಕೆ ಒಬ್ರೆ ನಿಮಗೆ ಕಾಣ್ತಾರೆ? ಯಾಕೆ ಪ್ರತಿ ಒಂದು ಬಾರಿ ಕೂಡ ಅಬ್ದುಲ್ ಕಲಾಂ ಅವ್ರು ಯಾಕೆ ಕಾಣ್ತಾರೆ? ಅಲ್ಲ, ನಾವು ಅಬ್ದುಲ್ ಕಲಾಂ ಒಬ್ಬರನ್ನೇ ನಾವು ಇದು ಮಾಡ್ತಾ ಇಲ್ಲಲ್ಲ. ಈಗ ಅಬ್ದುಲ್ ಕಲಾಂ, ಬಿಸ್ಮಿಲ್ಲಾ ಖಾನ್ ಇದ್ದಾರೆ. ಅಂದ್ರೆ ಇಡೀ ಹೋರಾಟ ಅಂದ್ರೆ ಒಂದು ಪಕ್ಷ ಕೇಂದ್ರಿತ ಆಗಿದೆ, ಒಂದು ಪಕ್ಷದ ವ್ಯಕ್ತಿಯನ್ನ ಮಾಡ್ತಾ ಇದ್ದೀರಾ? ಇಲ್ಲ, ಪಕ್ಷದ ಬಗ್ಗೆ ನಾವು ಎಲ್ಲೂ ಹೇಳ್ತಾ ಇಲ್ಲ. ಅಬ್ದುಲ್ ಕಲಾಂ ಅವರು ಯಾಕೆ ಬರ್ತಾರೆ ಪ್ರತಿ ಬಾರಿ ಕೂಡ? ಅಬ್ದುಲ್ ಕಲಾಂ ಮುಸ್ಲಿಂ ವಿರೋಧಿ ಅಲ್ಲ, ಕ್ರಿಶ್ಚಿಯನ್ ವಿರೋಧವಾಗಿ ಮಾತಾಡ್ತಾ ಇಲ್ಲ. ಎಲ್ಲರೂ ನಮ್ಮ ಭಾರತದ ಸಂವಿಧಾನದ ಹಕ್ಕುಳ್ಳ ಪ್ರಜೆಗಳು, ಅವ್ರ ವಿರುದ್ಧವಾಗಿ ಮಾಡ್ತಾ ಇಲ್ಲ. ಆದ್ರೆ ಸರ್ಕಾರ ತುಷ್ಟೀಕರಣ ಮಾಡ್ತಿದೆ, ಅದರ ವಿರುದ್ಧವಾಗಿ ನಮ್ಮ ಹೋರಾಟ. ನಾನು ಪ್ರಸಾದ್ ಸುವರ್ಣ ಅವರಲ್ಲಿ ಕೇಳಬೇಕು, ಟಿಪ್ಪು ಸುಲ್ತಾನ್ ಒಬ್ಬ ಕನ್ನಡ ವಿರೋಧಿ ಅನ್ನುವಂತ ಮಾತು ಅಲ್ಲಿ ಕೇಳಿ ಬರ್ತಾ ಇತ್ತು ನಿಮ್ಮ ಪ್ರತಿಭಟನೆಗಳಲ್ಲಿ. ಖಂಡಿತ ಟಿಪ್ಪು ಸುಲ್ತಾನ್ ಕನ್ನಡ ವಿರೋಧಿಯೇ. ಯಾಕಂದ್ರೆ ಅವನ ಆಡಳಿತ ಸಮಯದಲ್ಲಿ ಅವ ಪರ್ಷಿಯನ್ ಭಾಷೆಯನ್ನು ಏರಿದ್ದವ. ಯಾವಾಗ ಕನ್ನಡದ ಮೇಲೆ ಅಭಿಮಾನ ಇದ್ರೆ ಕನ್ನಡನ ಏರ್ಬೇಕಿತ್ತು. ಸಕಲೇಶಪುರವನ್ನ ಮಾಂಜರಾಬಾದ್ ಅಂತ ಹೆಸರು ಬದಲಾಯಿಸಿದ್ದ. ಹೌದು, ಚಿತ್ರದುರ್ಗವನ್ನು ಕೂಡ ಮಂಗಳೂರನ್ನು ಜಮ್ಲಾಬಾದ್ ಅಂತ ಬದಲಾಯಿಸಿದ್ದಾನೆ ಹೆಸರು, ಮೈಸೂರನ್ನು ನಜೀರಾಬಾದ್ ಅಂತ ಬದಲಾಯಿಸಿದ್ದಾನೆ. ಒಟ್ಟಾರೆ ಅವನಿಗೆ ಮುಸ್ಲಿಮೀಕರಣ ಮಾಡ್ಬೇಕು ಅನ್ನುವಂತ ಉದ್ದೇಶ ಇತ್ತು ಅವನಲ್ಲಿ. ಅವನ ಉದ್ದೇಶ ಒಂದೇ ಇತ್ತು. ನೀವ್ ಹೇಳ್ದಾಗೆ ಅವನು ಎಲ್ಲೋ 1-2 ಕಡೆ ಒಳ್ಳೆ ಕೆಲಸವನ್ನು ಮಾಡಿರ್ಬಹುದು, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ದೇವಸ್ಥಾನಕ್ಕೆ ಉಂಬಳಿ ಯಾಕೆ ಕೊಟ್ಟಿದ್ದಾನಂದ್ರೆ, ಕೊನೆಯ ಕಾಲದಲ್ಲಿ ಎಲ್ಲ ಹಿಂದೂ ಧರ್ಮ, ಕ್ರಿಶ್ಚಿಯನ್ ಧರ್ಮ ಅವನ ವಿರುದ್ಧ ಹೋರಾಟಕ್ಕೆ ನಿಂತ ಸಂದರ್ಭದಲ್ಲಿ ನಾನು ಜಾತ್ಯತೀತವಾದ ಅಂತ ತೋರಿಸ್ಕೊಳ್ಳಿಕ್ಕೆ ಅವನು ಕೊಟ್ಟಂತ 2 ಕಾರಣಗಳು. ಮತ್ತಾಗಾದ್ರೆ ಇಡೀ ಇತಿಹಾಸದಲ್ಲಿ ಟಿಪ್ಪು 15 ವರ್ಷ ಕರ್ನಾಟಕ ರಾಜ್ಯವನ್ನು ಆಳಿದ್ದಾನೆ. ಹಾಗಾದ್ರೆ 15 ವರ್ಷದ ಇತಿಹಾಸದಲ್ಲಿ ನಿಮ್ಗೆ 3 ತೋರ್ತಾ ಇದೆಯಾ? ನಾನು 100 ತೋರಿಸ್ತೇನೆ ಅವನ ತಪ್ಪುಗಳನ್ನ. ಅವನ ಇತಿಹಾಸದ ಪುಟಗಳಲ್ಲಿ ಅವನು ಮಾಡಿದ ಕ್ರೌರ್ಯ ತಾಂಡವವನ್ನು 100 ಕಡೆ ಉಲ್ಲೇಖ ಇದೆ, ಅದನ್ನ ನಾವು ತೋರಿಸ್ತೀವಲ್ಲ. ಯಾಕೆ 3 ಇಟ್ಕೊಂಡು ನೀವು ಅವರಿಗೆ ಸನ್ಮಾನ ಇದ್ ಮಾಡ್ಲಿಕ್ಕೆ? ರಾಜ್ಯ ಸರ್ಕಾರ ಇವತ್ತು ಈ ಒಂದು ಏನು ಟಿಪ್ಪು ಜಯಂತಿಯನ್ನೇ ಆಚರಿಸೋದಕ್ಕೆ ಹೊರಟಿದೆ, ಇದರ ಹಿಂದೆ ಏನಾದರೂ ತುಷ್ಟೀಕರಣ ಇರ್ಬೋದು ಅಂತ ನಿಮ್ಗೆ ಅನಿಸ್ತಾ ಇದೆ? ತುಷ್ಟೀಕರಣ ಖಂಡಿತವಾಗಿ ವೋಟ್ ಬ್ಯಾಂಕ್ ರಾಜಕಾರಣ. ನೀವು ಆವಾಗಲೇ ಹೇಳಿದ್ರಿ, ನೀವು ಯಾಕೆ ಅಬ್ದುಲ್ ಕಲಾಂರನ್ನೇ ಕೇಳ್ತಾ ಇದ್ದೀರಂತ. ನಾವು ಅಬ್ದುಲ್ ಕಲಾಂರ ಇವತ್ತಿನ ಜನರೇಷನ್ ಅಲ್ಲಿ ಇರುವಂತ ಒಬ್ಬ ವ್ಯಕ್ತಿ, ದೊಡ್ಡ ಅಂದ್ರೆ ಇಡೀ ದೇಶ ಅಲ್ಲ, ಇಡೀ ರಾಷ್ಟ್ರಕ್ಕೆ ಬೇಕಾಗಿರುವಂತ ವ್ಯಕ್ತಿ. ಹಾಗಾದ್ರೆ ಪ್ರಥಮ ಸ್ವಾತಂತ್ರ್ಯ ರೂವಾರಿ ಆದಂತ ಬಹದ್ದೂರ್ ಶಾರ್ ಇದ್ದಾರೆ, ಸಂತ ಶಿಶುನಾಳ್ ಶರೀಫ್ರು ಇದ್ದಾರೆ, ಬಿಸ್ಮಿಲ್ಲಾ ಖಾನ್ ಅಂತ ಮಾಂತ್ರಿಕ ಸಂಗೀತ ವಾದನಗಾರರಿದ್ದಾರೆ. ಅವರ ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ಹಲೋ, ನಮಸ್ತೆ. ನಮಸ್ತೆ, ನಾನು ಮಂಗಳೂರಿಂದ ಹೇಳಿ ಸರ್. ಈಗ ಟಿಪ್ಪು ಜಯಂತಿಯನ್ನು ಆಚರಿಸೋದಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ, ಹಲವಾರು ವಿರೋಧಗಳು ವ್ಯಕ್ತ ಆಗ್ತಾ ಇದೆ, ಇದರ ಬಗ್ಗೆ ತಮ್ಮ ಅನಿಸಿಕೆ ಏನು? ಯಾವ ಟಿಪ್ಪು ಸುಲ್ತಾನನ ಜಯಂತಿ ಆಚರಣೆ ಮಾಡುತ್ತಾರೆ ಎಂಬುದು ಮೊದಲು ಗೊತ್ತಾದ್ರೆ ಅತಿ ಉತ್ತಮ. ಯಾಕೆ ಹೇಳಿದ್ರೆ ಟಿಪ್ಪು ಸುಲ್ತಾನ್ ಎನ್ನುವಂತವ್ರು ಹಲವಾರು ಇದ್ದಾರೆ. ಈ ನಿಜವಾಗಿ ಟಿಪ್ಪು ಸುಲ್ತಾನ್ ಹೈದರಾಲಿಗೆ ಹುಟ್ಟಿದಂತ ದಿನಾಂಕ 1750 ನವೆಂಬರ್ 20. ಇವಾಗ ಇವರು ನವೆಂಬರ್ 10ನೇ ತಾರೀಕು ಆಚರಣೆ ಮಾಡುವಂತ ಟಿಪ್ಪು ಸುಲ್ತಾನ್ ಯಾರು? ಮೊದಲು ಇವರು ಹುಟ್ಟಿದ ಹಬ್ಬ ಎನ್ನುವಂಥದ್ದು ಆಚರಣೆ ಮಾಡುವಾಗ ಅಕ್ಟೋಬರ್ 2ಕ್ಕೆ ಗಾಂಧಿ ಜಯಂತಿ ಮಾಡುವುದನ್ನು ಬಿಟ್ಟು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಗಾಂಧಿ ಜಯಂತಿ ಮಾಡಿದ್ರೆ ಅರ್ಥ ಇದೆಯೋ? ಇದನ್ನು ಒಂದು ಸರಿಯಾಗಿ ತಿಳಿದುಕೊಂಡ್ರೆ ನಮ್ಮ ಸಂಸ್ಕೃತಿ ಅಥವಾ ಇನ್ನೊಂದನ್ನದ್ದು ನೋಡಿ ನಾವು ಆಚರಣೆ ಮಾಡ್ಲಿಕ್ಕೆ ಬರುತ್ತೆ ಅನ್ನುವಂಥದ್ದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಷ್ಟೇ. ಇಲ್ಲ, ಈಗ ಒಂದು ಟಿಪ್ಪು ಸುಲ್ತಾನ್ ಒಂದಷ್ಟು ಕ್ರೌರ್ಯವನ್ನ ಮೆರೆದಿದ್ದಾನೆ, ಆತನ ಅವಧಿಯಲ್ಲಿ ಮತಾಂಧತೆ ತಾಂಡವ ಆಡ್ತಾ ಇತ್ತು ಅನ್ನೋದನ್ನ ಹೇಳ್ತಾರೆ. ಇದರಲ್ಲಿ ಏನಾದ್ರು ಸತ್ಯಾಂಶ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಖಂಡಿತವಾಗಿ ಇಲ್ಲ. ಯಾಕೆ ಹೇಳಿದ್ರೆ ಟಿಪ್ಪು ಸುಲ್ತಾನ್ಗಿಂತ ಅವನಕ್ಕಿಂತ ಎಷ್ಟೋ ಜನರು ಭಾರತ ದೇಶಕ್ಕಾಗಿ ಜೀವವನ್ನ ತೆತ್ತವರಿದ್ದಾರೆ. ಅವರ ಈಗ ಮಾಡಬೇಕಾದದ್ದು ತುಂಬಾ ಜಯಂತಿಗಳು ಬಾಕಿ ಇದಾವೆ. ಅದನ್ನೆಲ್ಲ ಮಾಡೋದಾದ್ರೆ ಒಂದ್ ದಿವಸಕ್ಕೆ ನಾವು ಸುಮಾರು 700-800 ಜಯಂತಿಯನ್ನು ಒಂದೊಂದು ದಿವಸಕ್ಕೆ ಆಚರಣೆ ಮಾಡಬೇಕಾದಿತ್ತು. ಅದೇ ರೀತಿಯಿಂದ ಇದು ಇದ್ದದ್ದನ್ನ ಉತ್ತಮ ರೀತಿಯಲ್ಲಿ ಮಾಡಿಕೊಂಡು ಹೋಗುವುದು ಒಳ್ಳೇದು. ನಾವು ಹೊಸತು ಆಗುವಂತ ಅವಶ್ಯಕತೆ ಇಲ್ಲ.
ಅದರಿಂದ ನಮ್ಮ ಅಭಿಪ್ರಾಯ ಇದಕ್ಕೆ ಯಾವುದೇ ಜಯಂತಿ ಆಚರಣೆಯ ಅವಶ್ಯಕತೆ ಈಗ ಇಲ್ಲ. ಎಸ್ ಓಕೆ, ಧನ್ಯವಾದಗಳು ಸರ್, ಧನ್ಯವಾದಗಳು. ಅವ್ರು ಹೇಳ್ತಾ ಇದ್ದಾರೆ ಅನಾವಶ್ಯಕವಾಗಿ ಇದೆಲ್ಲ ವಿವಾದಗಳನ್ನು ಹುಟ್ಟುಹಾಕುವಂತ ಅಗತ್ಯತೆ ಇರಲಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅವರು ಒಂದು ಮಾತನ್ನ ಹೇಳಿದ್ರು, ನವೆಂಬರ್ 20ರಂದು ಟಿಪ್ಪು ಹುಟ್ಟಿರುವಂತದ್ದು, ನವೆಂಬರ್ 10ರಂದು ಯಾಕೆ ಆಚರಣೆ ಮಾಡ್ತಾ ಇದ್ದಾರೆ? ಅದರ ಉದ್ದೇಶದ ಹಿಂದೆ ಈಗ ತಾನೇ ಬಂದಿರುವಂತ ಒಂದು ದೀಪಾವಳಿ ಹಬ್ಬದ ಉದ್ದೇಶ ಇಟ್ಕೊಂಡಿದ್ದಾರೆ, ಒಂದನೇದಾಗಿ. ಎರಡನೇದಾಗಿ ಹೇಳ್ಬೇಕಂದ್ರೆ, ಹಿಂದೆ ಮೈಸೂರು ಪ್ರಾಂತ್ಯದಲ್ಲಿ ಇರುವಾಗ ಮೈಸೂರು ರಾಜರಿಗೆ ಹತ್ರ ಆಗಿರುವಂತ ರಂಗರಾಯ ಎನ್ನುವ ಒಂದು ಅವಿಭಕ್ತ ಕುಟುಂಬ ಇತ್ತು. ಹತ್ರ ಅವಿಭಕ್ತ ಕುಟುಂಬದಲ್ಲಿ 800 ಜನ ಅವಿಭಕ್ತ ಕುಟುಂಬ ಇರುವಂತ ಒಂದು ರಂಗರಾಯ ಕುಟುಂಬ ಅವರನ್ನು ಮತಾಂತರಕ್ಕೆ ಒಳಪಡಿಸ್ತಾನೆ, ಯಾರು ಈ ಟಿಪ್ಪು. ಆಗ ಅವ್ರು ಯಾರು ಮತಾಂತರ ಮಾಡ್ಲಿಕ್ಕೆ ಒಪ್ತಾ ಇರ್ಲಿಲ್ಲ. ಇವನು ಒಂದೇ ದಿನ, ಅದು ದೀಪಾವಳಿಯ ದಿನದಂದೇ, ದೀಪಾವಳಿಯ ನರಕ ಚತುರ್ಥಿ ದಿನದಂದು ಒಂದೇ ದಿನ 700 ಜನರ ಶಿರಚ್ಛೇದ ಮಾಡ್ತಾನೆ ಟಿಪ್ಪು. ಅಂತ ಕ್ರೂರಿಯಾಗಿದ್ದಾನೆ ಟಿಪ್ಪು. ಇದು ಇತಿಹಾಸದ ಪ್ರತಿಯೊಂದು ಪುಟಗಳು ಕಲ್ಲುಗಳಲ್ಲಿ ಬರೆದಿರುವಂತ ವಿಚಾರ. ಎಸ್, ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಎಸ್, ಈಗ ನವೆಂಬರ್ 10ರಂದು ಆಚರಿಸುವ ಹಿಂದೆ ಒಂದು ರೀತಿಯಲ್ಲಿ ನರಕ ಚತುರ್ದಶಿ ಇದೆ. ಅದೇ ದಿನ ಆತ ಒಂದು ಐತಿಹಾಸಿಕವಾದಂತಹ ಒಂದು ನರಮೇಧವನ್ನ ಕೂಡ ಮಾಡಿದ್ದ. ಇದರ ನೆನಪಲ್ಲಿ ರಾಜ್ಯ ಸರ್ಕಾರ ಆಚರಿಸ್ತಾ ಇದೆ ಅಂತ ತಾವು ಹೇಳ್ತಾ ಇದ್ದೀರಾ? ಹಾಗಾದ್ರೆ ಅದೇ ಇರಬಹುದು. ಯಾಕಂತ ಹೇಳಿದ್ರೆ, ನಾವು ಯಾರದ ಜಯಂತಿ ಅವರ ಹುಟ್ಟಿದ ದಿನಾಂಕದಂದು ಮಾಡ್ಬೇಕು. ಅದನ್ನ ಬಿಟ್ಕೊಂಡು 10ನೇ ತಾರೀಕು ಮಾಡು, ಅದರ ಉದ್ದೇಶ ಏನಂತ ತಿಳಿಬೇಕು. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡೋಣ. ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇನೆ ವೀಕ್ಷಕರೇ. ವಿರಾಮದ ಬಳಿಕ ಈ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ವಿರಾಮದ ಬಳಿಕ ಕರೆಂಟ್ ಅಫೇರ್ಸ್ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ರಾಜ್ಯ ಸರ್ಕಾರ ಆಚರಿಸೋದಕ್ಕೆ ಹೊರಟಂತ ಟಿಪ್ಪು ಸುಲ್ತಾನ್ ಜಯಂತಿ ಏನಿದೆ, ಈ ಟಿಪ್ಪು ಜಯಂತಿ ಎಲ್ಲೋ ಒಂದು ಕಡೆಯಲ್ಲಿ ವಿವಾದದ ಕೇಂದ್ರ ಬಿಂದು ಆಗಿರುವಂಥದ್ದು. ಎಲ್ಲ ಕಡೆಗಳಲ್ಲಿ ಇದರ ಬಗ್ಗೆ ಬಿಸಿ ಚರ್ಚೆ ಆಗ್ತಾ ಇದೆ. ಎಲ್ಲೋ ಒಂದು ಕಡೆಯಲ್ಲಿ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಹಾಳುಗೆಡುವುದಕ್ಕೆ ಈ ರೀತಿಯಾದ ಪ್ರಯತ್ನ ಆಗ್ತಾ ಇದೆಯೋ, ಅಥವಾ ರಾಜ್ಯ ಸರ್ಕಾರ ಮಾಡ್ತಾ ಇರತಕ್ಕಂಥ ಈ ಪ್ರಯತ್ನ ಏನಿದೆ ಇದು ಎಲ್ಲೋ ಒಂದು ಕಡೆಯಲ್ಲಿ ಒಂದಷ್ಟು ಪಕ್ಷಗಳಿಗೆ ಅಥವಾ ಅಪತ್ಯ ಆಗಿದೆ. ಆ ಪಕ್ಷಗಳ ನೇತೃತ್ವದಲ್ಲಿ ಒಂದು ರೀತಿಯಲ್ಲಿ ಹೋರಾಟವನ್ನು ಆಯೋಜನೆ ಮಾಡಲಾಗಿದೆಯಾ? ಇದರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀನಿ. ನಮ್ಮೊಂದಿಗೆ ಇಬ್ಬರು ವಿಶೇಷ ಅತಿಥಿಗಳಿದ್ದಾರೆ. ಇವತ್ತು ಮಂಗಳೂರು ಇರ್ಬೋದು, ಉಡುಪಿ ಇರ್ಬೋದು, ಎರಡೂ ಭಾಗಗಳಲ್ಲಿ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆದಿದೆ. ಉಡುಪಿ ಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡಿದಂಥ ದಿನೇಶ್ ಗಾಣಿಗ ಮತ್ತು ಪ್ರಸಾದ್ ಸುವರ್ಣ ಅವರು ನಮ್ಮೊಂದಿಗಿದ್ದಾರೆ. ನಾನು ದಿನೇಶ್ ಗಾಣಿಗ ಅವರಲ್ಲಿ ಕೇಳಬೇಕು, ಕರ್ನಾಟಕ ಗೌರವ ಸಂರಕ್ಷಣಾ ಸಮಿತಿ ಅನ್ನುವಂಥ ಬ್ಯಾನರ್ನ ಅಡಿಯಲ್ಲಿ ಇವತ್ತು ಪ್ರತಿಭಟನೆ ನಡೆಯಿತು. ಈ ಬ್ಯಾನರ್ಗೂ ಟಿಪ್ಪು ಸುಲ್ತಾನಿಗೆ ಏನು ಸಂಬಂಧ? ಪ್ರಥಮವಾಗಿ ಟಿಪ್ಪು ಆಳಿದ್ದು 15 ವರ್ಷ, ಹತ್ರ 13ರಿಂದ 15 ವರ್ಷಗಳ ಕಾಲ ಕರ್ನಾಟಕದಲ್ಲಿ ಆಳ್ವಿಕೆ ನಡೆಯಿತು. ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿಯೂ ಕೂಡ ಕನ್ನಡ ಭಾಷೆಯನ್ನು ದ್ವೇಷಿಸ್ತಾ ಇದ್ದಾನೆ ಅವನು. ಪ್ರತಿ ಅವನ ಆಡಳಿತ ಭಾಷೆಯಾಗಿ ಆಂಗ್ಲ ಭಾಷೆಯನ್ನು, ಪರ್ಷಿಯನ್ ಭಾಷೆಯನ್ನು ಅವನು ಇದು ಮಾಡ್ತಾ ಇದ್ದಾನೆ. ಅಂದ್ರೆ ಅವನು ಪ್ರಥಮವಾಗಿ ಕನ್ನಡ ವಿರೋಧಿ. ಅಲ್ಲಿಂದಲೇ ನಾವು ಪ್ರಾರಂಭ ಮಾಡಿದ್ದೇವೆ. ಅದಕ್ಕಾಗಿ ನಾವು ಕರ್ನಾಟಕ ಸಂರಕ್ಷಣಾ ಸಮಿತಿ ಅಂತ ಹುಟ್ಟು ಹಾಕಿದ್ದೇವೆ. ಯಾಕೆಂದ್ರೆ ಇದು ಒಂದೇ ಉದ್ದೇಶ ಅಲ್ಲ, ಅವ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಆಕ್ರಮಣ ಮಾಡಿದ್ದಾನೆ. ಎಸ್, ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ತಮ್ಮ ಹೆಸರೇನು ಸರ್? ಪೀರ್ ಮೊಹಮ್ಮದ್ ಅವರೇ ಹೇಳಿ. ಎಸ್, ಟಿಪ್ಪು ಸುಲ್ತಾನ್ ಜಯಂತಿಯನ್ನು ರಾಜ್ಯ ಸರ್ಕಾರ ಆಚರಣೆ ಮಾಡೋದಕ್ಕೆ ಹೊರಟಿದೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಹಲೋ, ನೀವು ಅಭಿಪ್ರಾಯ ಕೇಳುವ ಮುಂಚೆ ನಾನೊಂದು ಮಾತಾಡ್ತೇನೆ. ನೀವು ಈಗ ಚರ್ಚೆ ಮಾಡುವಂತದ್ದು ಪರ ವಿರೋಧಿ ಎರಡನ್ನೂ ಸೇರಿ ಚರ್ಚೆ ಮಾಡ್ತೀರಾ. ಈ ನಮ್ಮ ಕರ್ನಾಟಕದಲ್ಲಿಯೇ ಬಹಳಷ್ಟು ಇತಿಹಾಸಕಾರರಿದ್ದಾರೆ, ಅವರ ಬಗ್ಗೆ ವಿರೋಧ ತಿಳಿದವರು, ಪರ ತಿಳಿದವರು. ಅವರ ಜೊತೆಗೆ ನಿಮ್ಮ ಚರ್ಚೆ ಇದ್ರೆ ಬಹಳ ಉತ್ತಮ ಇತ್ತು. ಇದು ಏಕಮುಖವಾಗಿ ಪೀರ್ ಮೊಹಮ್ಮದ್ ಅವರಲ್ಲಿ ಒಂದು ವಿಷಯ ಹೇಳ್ತಾ ಇರುವಂತದ್ದು, ಅವರನ್ನೇ ನೀವು ಕೂತ್ರಿ, ಅಲ್ಲಿ ಚರ್ಚೆ ಎಂತದ್ದು ಬಂತು ಸ್ವಾಮಿ? ಪೀರ್ ಮೊಹಮ್ಮದ್ ಅವರೇ, ಇಲ್ಲಿ ಪ್ರತಿಭಟನೆ ಯಾಕೆ ಮಾಡಿದೀರಿ ಅಂತ ಅವರಲ್ಲೇ ಕೇಳಬೇಕು, ಬಿಟ್ಟು ಇತಿಹಾಸಕಾರರಲ್ಲಿ ಕೇಳೋದಲ್ಲ. ಅದಕ್ಕೆ ಎಲ್ಲರೂ ಮಾಡ್ತಾರೆ. ಮತ್ತೊಂದು ಉದಾಹರಣೆ ಹೇಳ್ತೇನೆ ನಾನು. ನೋಡಿ, ಕೆಲವು ಸಿನಿಮಾಗಳು ಬಹಳ ಕೆಟ್ಟ ರೀತಿಯಲ್ಲಿ ಬರ್ತದೆ. ಅವರು ಸಿನಿಮಾ ನಡೆಯುವುದಿಲ್ಲ ಅಂತ ಹೇಳಿ ಗೊತ್ತಾದ ಕೂಡಲೇ ಯಾರನ್ನು ಎತ್ತಿ ಕಟ್ತಾರೆ, ನೀನು ಇದರ ಹಿಂದೆ ಹೋಗಿ ಕೇಸ್ ಮಾಡುವಂತ. ಆಗ ಅದರ ಪ್ರಚಾರ ಬಹಳ ಆಗಿ ಆ ಪಿಕ್ಚರ್ ಕೋಟಿಗಟ್ಟಲೆ ಸಂಭವಿಸ್ತದೆ. ಅದೇ ರೀತಿ ನಾವು ವಿರೋಧ ಮಾಡುವುದರಿಂದ ಅದಕ್ಕೆ ಒಂದು ರೀತಿಯ ಬಲ ಬರ್ತದೆ. ನಿಜವಾದ ಆಚರಣೆಗೆ ಎಲ್ಲರೂ ಅದನ್ನು ಮಾಡಿದ್ರೆ ಅದು ಮರ್ತೋಗ್ತಾರೆ ಮರು ದಿವಸ. ಎಸ್, ಪೀರ್ ಮೊಹಮ್ಮದ್ ಅವರು ಏನ್ ಹೇಳ್ತೀರಿ? ಇದೀಗ ರಾಜ್ಯ ಸರ್ಕಾರದ ನಿರ್ಧಾರ ಸರಿ ಇದೆ ಅಂತ ಹೇಳ್ತಿರೋ, ತಪ್ಪಿದೆ ಅಂತ ಹೇಳಿ? ರಾಜ್ಯ ಸರ್ಕಾರ ನಿರ್ಧಾರ ಏನೇ ಇರ್ಲಿ, ನಾವು ಮಾಧ್ಯಮದವರು ಅದನ್ನು ಸರಿ ಪರ ವಿರೋಧಿಗಳ ಚರ್ಚೆ ಮಾಡಿದ್ರೆ ಸರ್ಕಾರಕ್ಕೂ ಗೊತ್ತಾಗ್ತದೆ. ನಾವು ಏಕಮುಖವಾಗಿ ಚರ್ಚೆ ಮಾಡಿದ್ರೆ ಅದು ಯಾರಿಗೂ ಗೊತ್ತಾಗುದಿಲ್ಲ. ಬಹಳ ಕೆಟ್ಟದೇ ಆಗುದಿಲ್ಲ, ಒಳ್ಳೇದಾಗುದಿಲ್ಲ. ಎಸ್, ಪೀರ್ ಮೊಹಮ್ಮದ್ ಅವ್ರು ಏನ್ ಹೇಳ್ತೀರಿ? ಹಾಗಾದ್ರೆ ಇವ್ರೀಗ
ಟಿಪ್ಪು ಸುಲ್ತಾನ್ ಅವರು ಜಾತ್ಯತೀತವಾದಿ ಅಂತ ಹೇಳ್ತಿರೋ ಏನ್ ಹೇಳ್ತೀರಿ ನೀವು? ಅಲ್ಲ, ಜಾತ್ಯತೀತ ಅದು ಅಂದು ಆಗಿದೆ ಹೋಗಿದೆ. ಈಗ ನಾವು ಅದನ್ನು ಹಿಡ್ಕೊಂಡು ಈಗಿನ ಜನರಲ್ಲಿ ನೋಡಿ, ಈಗ ನಮ್ಮ ಸರ್ಕಾರಗಳಲ್ಲಿ ಪರ ವಿರೋಧಿ ಯಾರಿದ್ದಾರೆ ಅವರನ್ನ ನಾಳೆ ಏನಾದ್ರೂ ಆಗುವಾಗ ಪುನಃ ನೀವು ಇಲ್ಲಿ ಚುನಾವಣೆಗೆ ಬರುವ ಇವ ಜಾತ್ಯತೀತ ಇಲ್ಲ, ಇವ ಕೋಮುವಾದಿ ಅಂತ ಹೇಳಿ ಅವರಿಂದ ಹುಡ್ತೀರಾ? ಇಲ್ಲ. ಅದೇ ರೀತಿಯಲ್ಲಿ ಅದು ಗತ ಹಾಗೆ ಹೋದದ್ದು. ಅದನ್ನು ಈಗ ಅಗಿಸ್ತಾ ಇರೋದಕ್ಕಿಂತ ನಾವು ಈಗ ಏನ್ ಮಾಡ್ಬೇಕು, ನಮ್ಮಲ್ಲಿ ಏನಾಗಿದೆ ಗೊತ್ತಾ, ಸತ್ಯ ಹೇಳುವ ಮಾತು ಬಂದ್ರೆ ನಾವು ಸತ್ಯರ್ಚಂದನ ಹಿಂದೆ ಓಡ್ತೇವೆ. ದೇಶಕ್ಕೋಸ್ಕರ ಹೋರಾಡಿದವ ಅಂತ ಹೇಳಿದ್ರೆ ಗಾಂಧೀಜಿಯಿಂದ ಓಡ್ತೇವೆ. ನಾವು ಮಾಡ್ಬೇಕು, ನಾವು ಸತ್ಯರಿಸಂದರಾಗ್ಬೇಕು, ನಾವು ಗಾಂಧೀಜಿಗಳಾಗ್ಬೇಕು, ನಾವು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಜನರು ಎನಿಸ್ಬೇಕು ವಿನ ಯಾರೋ ಮಾಡಿದ್ದನ್ನು 100 ವರ್ಷ ಕೋಟಿ ವರ್ಷ ಕಾಲ ಅದನ್ನೇ ತಿರ್ಗಾಡಬಾರ್ದು ನಾವು. ಎಸ್ ಎಸ್ ನೀವು ಹೇಳುವ ಹಾಗೆ ಏನು ಟಿಪ್ಪು ಸುಲ್ತಾನ್ ಪರವಾಗಿ ಟಿಪ್ಪು ಸುಲ್ತಾನ್ನ ಜಯಂತಿ ಆಗಬೇಕು, ಟಿಪ್ಪು ಸುಲ್ತಾನ್ ಹೆಸರಿನಲ್ಲಿ ವಿಶ್ವವಿದ್ಯಾಲಯ ಆಗಬೇಕು ಅಂತ ಹೇಳಿದಂತ ಒಂದಷ್ಟು ಸಂಘಟನೆಗಳ ಬಗ್ಗೆ ಕೂಡ ನಾವು ಮಾಹಿತಿಯನ್ನ ಕಲೆ ಹಾಕಿದ್ದೇವೆ, ಅವರನ್ನ ಸಂಪರ್ಕಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದೇವೆ. ಆದ್ರೆ ಅವರು ಯಾರು ಕೂಡ ಇವತ್ತು ಲಭ್ಯರಿಲ್ಲ ಅನ್ನುವಂತ ಮಾಹಿತಿ ಸಿಕ್ಕಿರುವಂತದ್ದು. ಹಾಗಾಗಿ ಕೇವಲ ಪ್ರತಿಭಟನೆ ಮಾಡಿದವರನ್ನ ಮಾತ್ರ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ, ಅವರನ್ನು ಕೂಡ ಸಂಪರ್ಕಿಸುವಂತ ಪ್ರಯತ್ನವನ್ನ ನಾವು ಮಾಡಿತ್ತು. ಎಸ್ ಎಸ್ ಧನ್ಯವಾದಗಳು ಪೀರ್ ಮೊಹಮ್ಮದ್ ಅವರು, ಧನ್ಯವಾದಗಳು. ಎಸ್ ಪೀರ್ ಮೊಹಮ್ಮದ್ ಅವರು ಹೇಳ್ತಾ ಇದ್ರು ಇದು ಏಕಮುಖವಾದಂತಹ ಚರ್ಚೆ ಅಂತ ಹೇಳ್ತಾ ಇದ್ರು. ಇದು ಖಂಡಿತ ಏಕಮುಖ ಅಲ್ಲ, ಯಾಕಂದ್ರೆ ನಾವು ಯಾರು ಈ ಒಂದು ಟಿಪ್ಪು ಸುಲ್ತಾನ್ನ ಜಯಂತಿ ಆಗಬೇಕು ಅಂತ ಹೇಳ್ತಾ ಇದ್ದಾರೋ ಅವರನ್ನು ಕೂಡ ಸಂಪರ್ಕಿಸುವಂತಹ ಪ್ರಯತ್ನವನ್ನು ಮಾಡಿದ್ವಿ. ಆದರೆ ಅವರು ಯಾರು ಕೂಡ ಬೆಂಗಳೂರಿನಲ್ಲಿ ಒಂದು ವಿಶೇಷವಾದಂತಹ ಸಭೆ ಇದೆ ಅಂತ ಹೇಳ್ಕೊಂಡು ಎಲ್ಲ ಅಲ್ಲಿದ್ದಾರೆ, ಹಾಗಾಗಿ ಯಾರು ಕೂಡ ಇಲ್ಲಿ ಬರಲಿಲ್ಲ. ಬಹುಶಃ ಮುಂದಿನ ದಿನಗಳಲ್ಲಿ ಅವರನ್ನು ಕೂಡ ಕರೆಸುವಂತಹ ಪ್ರಯತ್ನ ಆಗತ್ತೆ. ಎಸ್, ನಾನು ನಿಮ್ಮಲ್ಲಿ ಕೇಳಬೇಕು, ಅವ್ರು ಹೇಳಿದರು ಒಂದು ರೀತಿಯಲ್ಲಿ ನಾವು ಸ್ವಾತಂತ್ರ್ಯ ಹೋರಾಟಗಾರರಂದ್ರೆ ಗಾಂಧೀಜಿಯವರ ಹಿಂದೆ ಹೋಗುವಂಥ ಪ್ರಯತ್ನ ಮಾಡ್ತೇವೆ, ಬಿಟ್ರೆ ನಾವು ಗಾಂಧಿಗಳಾಗುವಂಥ ಪ್ರಯತ್ನ ಆಗೋದಿಲ್ಲ. ಎಲ್ಲೋ ಒಂದು ಕಡೆಯಲ್ಲಿ ಇಲ್ಲಿ ಅವರು ಹೇಳ್ತಾ ಇರುವಂಥ ಮಾತು ಬಹಳ ಸ್ಪಷ್ಟ ಇದೆ. ನಾವು ಒಂದಷ್ಟು ಜನರನ್ನು ಆದರ್ಶ ಅಂತ ಸ್ವೀಕಾರ ಮಾಡ್ತೇವೆ, ಆದರೆ ಎಲ್ಲೋ ಒಂದು ಕಡೆಯಲ್ಲಿ ನಮ್ಮಲ್ಲಿ ಆ ಮನೋವೃತ್ತಿ ಬೆಳೀತಾ ಇಲ್ಲ. ಅವ್ರು ಹೇಳ್ತಾ ಇರುವಂಥದ್ದು ಬಹಳ ಸ್ಪಷ್ಟ ಇದೆ. ಇವತ್ತು ಇತಿಹಾಸದಲ್ಲಿ ಆಗಿ ಹೋದಂಥ ವಿಚಾರಗಳನ್ನು ಮತ್ತೆ ಮತ್ತೆ ಕೆದಕುವುದರಲ್ಲಿ ಏನಾದ್ರೂ ಲಾಭ ಇದೆಯಾ ಅಂತ ಅವ್ರು ಕೇಳ್ತಾರೆ. ಲಾಭ ಇರುವುದು ಅವರಿಗೆ, ನಮ್ಗಲ್ಲ. ನಾವು ಅದನ್ನ ವಿರೋಧಿಸ್ತಾ ಇದ್ದೇವೆ. ನಾವು ಅವರು ಹೇಳಿರೋ ಮಾತನ್ನೇ ನಾವು ಆಡ್ತಾ ಇರೋದಿಲ್ಲ. ಇತಿಹಾಸದಲ್ಲಿ ಗತಿಸಿ ಹೋಗಿದೆ, ಗತಿಸಿ ಹೋದನ್ನು ಪುನರಾರಂಭ ಮಾಡಬೇಕು. ಅದು ಯಾರನ್ನ ಅನ್ನುವಂತ ಪ್ರಶ್ನೆ ಇಲ್ಲಿ ಬಂದಿರೋದು. ಪುನರಾವರ್ತನೆ ಯಾರನ್ನು ಮಾಡಬೇಕು? ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದಂತ ಒಬ್ಬ ವ್ಯಕ್ತಿನ ಪುನರಾವರ್ತನೆ ಮಾಡಿ, ಅಥವಾ ಇತಿಹಾಸ ಇರುವಂತದ್ದು ಅಂದ್ರೆ ದೇಶ ಈ ಸ್ವಾತಂತ್ರ್ಯ ಯೋಧರನ್ನ ಜಯಂತಿ ಮಾಡಿ, ಅದು ನಮ್ಮ ವಿರೋಧ ಇಲ್ಲ. ಎಸ್ ಎಸ್ ಮತ್ತೊಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ಹಲೋ ಹಲೋ ಸರ್, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀವಿ, ತಮ್ಮ ಹೆಸರೇನು? ನಮಸ್ತೆ, ರವೀಂದ್ರ ಹೇರೂರಿಂದ. ರವೀಂದ್ರ ಅವರೇ ಹೇಳಿ, ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಆಚರಿಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ, ಇದರ ಬಗ್ಗೆ ತಮ್ಮ ಅನಿಸಿಕೆ ಏನು? ರಾಜ್ಯ ಸರ್ಕಾರ ಈಗ ಮಾಡಲು ಹೊರಟಂತ ಈ ಟಿಪ್ಪು ಜಯಂತಿಗೆ ಖಂಡಿತ ನಮ್ಮ ವಿರೋಧ ಇದೆ. ಹಿಂದೂ ವಿರೋಧಿ ಮತಾಂಧ ಟಿಪ್ಪು, ಅವನು ದೊಡ್ಡ ಹಿಂದೂ ವಿರೋಧಿ. ಅಂತ ಒಂದು ಮತಾಂಧನಿಗೆ ಜಯಂತಿ ಮಾಡಲು ಹೊರಟಿದ್ದಂತ ಸಿದ್ದರಾಮಯ್ಯರ ಸರ್ಕಾರಕ್ಕೆ ನಾವು ಧಿಕ್ಕಾರ ಹೇಳ್ಬೇಕಾಗ್ತದೆ. ಇವಾಗ ಅಂತ ಒಂದು ಏಕಮುಖವಾಗಿ ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತ ತುಷ್ಟೀಕರಣ ಮಾಡ್ತಾ ಇದ್ದಾರೆ. ಅವರೊಂದು ರಾಜ್ಯ ಮುಖ್ಯಮಂತ್ರಿ ಆಗಿದ್ದುಕೊಂಡು ಒಂದು ಸಮುದಾಯದ ಪರವಾಗಿ ಮಾತಾಡ್ತಾ ಇದ್ದಾರೆ ಅವರು. ಯಾಕಂದ್ರೆ ಈ ಟಿಪ್ಪು ಜಯಂತಿ ಅವರಿಗೆ ಹಿಂದೂ ವಿರೋಧಿ ಆಗಿದ್ದ, ಅಸಂಖ್ಯಾತ ಹಿಂದೂಗಳನ್ನ ಮಾರಣವ ಮಾಡಿದ್ದ, ಅಸಂಖ್ಯಾತ ದೇವಸ್ಥಾನಗಳ ಧ್ವಂಸ ಮಾಡಿದ್ದ ಅಂತ ಒಂದು ಹಿಂದೂ ವಿರೋಧಿ ಮತಾಂಧನಿಗೆ ಜಯಂತಿ ಆಗ್ಬೇಕಿತ್ತು. ಬೇರೆ ಒಳ್ಳೆ ಲೀಡರ್ ಇಲ್ವಾ ಅವರ ಹತ್ರ? ಎಸ್, ಓಕೆ, ಧನ್ಯವಾದಗಳು. ಖಂಡಿತವಾಗಿ ಇದೆ. ಧನ್ಯವಾದಗಳು. ಎಸ್, ಅವರು ಹೇಳ್ತಾ ಇದ್ರು ಒಬ್ಬ ಮುಸ್ಲಿಮರಲ್ಲಿ ಕೂಡ ಬಹಳಷ್ಟು ದೊಡ್ಡ ದೊಡ್ಡ ಸಾಧಕರಿದ್ದಾರೆ, ಅವರನ್ನ ಗುರುತಿಸಬಹುದಿತ್ತು. ಟಿಪ್ಪು ಸುಲ್ತಾನ್ ಯಾಕೆ ಬೇಕಿದೆ ಈ ಸರ್ಕಾರಕ್ಕೆ ಅನ್ನುವಂಥದ್ದನ್ನ ಅವರು ಪ್ರಶ್ನೆ ಮಾಡ್ತಾರೆ. ನಿಮ್ಗೆ ಏನ್ ಅನಿಸ್ತಾ ಇದೆ? ಟಿಪ್ಪು ಸುಲ್ತಾನ್ ಅವರನ್ನ ಆಯ್ಕೆ ಮಾಡುವ ಹಿಂದೆ ಏನಿದೆ? ಇದರ ಟಿಪ್ಪು ಸುಲ್ತಾನ್ ಆಯ್ಕೆ ಮಾಡುವ ಹಿಂದೆ ಬಹಳಷ್ಟು ಷಡ್ಯಂತ್ರಗಳು ಅದರ ಹಿಂದೆ ಅಡಗಿದೆ. ಯಾಕಂತ ಹೇಳಿದ್ರೆ ಅದು ಈಗಾಗಲೇ ಹೇಳಿದಾಗೆ 20ನೇ ತಾರೀಕು ಜಯಂತಿ ಇದ್ರೂ ಕೂಡ ಅದನ್ನು 10ನೇ ತಾರೀಕು ಮಾಡೋದ್ರ ಹಿಂದೆ ತುಂಬಾ ದೊಡ್ಡ ಷಡ್ಯಂತ್ರವನ್ನು ಮಾಡಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರ ದೀಪಾವಳಿ ರಜೆ ಘೋಷಣೆ ಮಾಡಿದೆ. ಅದರಲ್ಲೂ ಈಗಾಗಲೇ ದೀಪಾವಳಿ ನರಕ ಚತುರ್ಥಿ ರಜೆ ಇದೆ. ಈಗ ಟಿಪ್ಪು ಜಯಂತಿ ಹೆಸರಿನಲ್ಲಿ ಮುಸ್ಲಿಮರಿಗೊಂದು ರಜೆ, ದೀಪಾವಳಿ ಹೆಸರಿನಲ್ಲಿ ಹಿಂದೂಗಳಿಗೊಂದು ರಜೆ. ಮುಂದಿನ ದಿನಗಳಲ್ಲಿ ಅದನ್ನೇ ಪುನರಾವರ್ತಿಸಲಿಕ್ಕೆ ಅವಕಾಶವನ್ನು ಇವತ್ತು ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದವರು. ಸಿದ್ದರಾಮಯ್ಯರವರಿಗೆ ನಾನು ಸ್ಪಷ್ಟವಾಗಿ ಹೇಳ್ತೇನೆ,
ಇವತ್ತು ಇತಿಹಾಸ, ಈಗ ಯಾವುದೇ ಒಂದು ಜಯಂತಿ, ಯಾವುದೇ ಒಂದು ಪ್ರಶಸ್ತಿ ಕೊಡಬೇಕಾದ್ರೆ ಇತಿಹಾಸವನ್ನು ಕೆದಕಿ ಕೊಡ್ತಾರೆ, ಇತಿಹಾಸದಲ್ಲಿ ಏನಿದೆಯೋ ಅದನ್ನು ಕೊಡ್ತಾರೆ. ಹಾಗಾದ್ರೆ ಈ ಟಿಪ್ಪುವಿನ ಅಲ್ಲ, ನಾನು ಇಲ್ಲಿ ವಿರೋಧ ಮಾಡ್ತಾ ಇರುವಂತ ನಿಮ್ಮೆಲ್ಲರಲ್ಲಿ ಕೇಳೋದು, ನಿಮ್ಮ ಇತಿಹಾಸ ಯಾವುದು ಕೇಳೋದು. ಶಾಲಾ ಮಕ್ಕಳ ಪಠ್ಯಪುಸ್ತಕ ಇರ್ಬೋದು, ಎಲ್ಲಾ ಕಡೆಗಳಲ್ಲಿ ಟಿಪ್ಪುವಿನ ಬಗ್ಗೆ ಉತ್ತಮವಾದಂತ ಅಭಿಪ್ರಾಯ ಇದೆ. ಟಿಪ್ಪುವಿನ ಬಗ್ಗೆ ಯಾವ ಅಭಿಪ್ರಾಯ? ರಾಜ್ಯದ ಪ್ರತಿ ಒಂದು ಇತಿಹಾಸ ಪುಸ್ತಕಗಳಲ್ಲಿ ಕೂಡ ಟಿಪ್ಪುವಿನ ಬಗ್ಗೆ ಸಕಾರಾತ್ಮಕವಾದಂತ ಅಭಿಪ್ರಾಯ ಇದೆ. ಪುಸ್ತಕದಲ್ಲಿ ಎಲ್ಲೂ ಇಲ್ಲ, ಇತಿಹಾಸ ಪುಸ್ತಕದಲ್ಲಿ ಟಿಪ್ಪುವಿನ ಬಗ್ಗೆ ಒಳ್ಳೆ ಅಭಿಪ್ರಾಯ ಎಲ್ಲೂ ಇಲ್ಲ. ಯಾವುದೇ ಪುಸ್ತಕ ದೇಶಕ್ಕೋಸ್ಕರ ತನ್ನ 2 ಮಕ್ಕಳನ್ನ ಒತ್ತೆ ಇಟ್ಟಂತ ಒಬ್ಬ ವ್ಯಕ್ತಿ ಯಾರು ಕೇಳಿದ್ರೆ ಅದು ಟಿಪ್ಪು ಸುಲ್ತಾನ್ ಅದು ಇರ್ಬೋದು, ಅದು ಇವರ ಇತಿಹಾಸ ಪುಸ್ತಕದಲ್ಲಿ ಇರ್ಬೋದು. ಒಂದು ಸರಿಗೆ 100 ತಪ್ಪುಗಳನ್ನು ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ನಾವು ಹೇಳಿದ್ದೇವೆ ಟಿಪ್ಪು ಏನೆಲ್ಲ ಮಾಡಿದ್ದಾನೆ ಅಂತ ಇತಿಹಾಸದಲ್ಲಿದೆ. ಪಠ್ಯ ಪುಸ್ತಕದಲ್ಲಿರುವಂಥದ್ದು ಟಿಪ್ಪು ಹುಲಿ. ಟಿಪ್ಪು ಮೈಸೂರಿನ ಹುಲಿ ಯಾಕಾದ? ಟಿಪ್ಪುವಿನ ಒಡ ಹುಟ್ಟಿದವರು 10 ಜನಕ್ಕೂ ಜಾಸ್ತಿ ಇದ್ದಾರೆ. ಅವರೆಲ್ಲರನ್ನು ಮೀರಿ ಟಿಪ್ಪು ಯಾಕೆ ಮೈಸೂರು ಹುಲಿ ಆದನು ಅಂತ ಪ್ರಶ್ನೆ ಇದೆ. ಹೈದರ್ ಅಲಿಯ ಮಕ್ಕಳಲ್ಲಿ ಟಿಪ್ಪು ಯಾಕೆ ಆ ಸ್ಥಾನವನ್ನು ಅಲಂಕರಿಸಿದ? ಅದು ಕೂಡ ಹಿಂದಿನ ಬಾಗಿಲಿಂದ. ಅಂತ ವಿರೋಧಿ ಟಿಪ್ಪು ಆಗಿದ್ದ. ಅದೆಲ್ಲ ಕಾರಣ ನಾವು ಇತಿಹಾಸದಲ್ಲಿ ನೀವು ಹೇಳ್ತಾ ಇರೋದು ಖಾಲಿ ಪಠ್ಯ ಪುಸ್ತಕದಲ್ಲಿ. ಒಂದು ಕರೆಯನ್ನು ಸ್ವೀಕರಿಸೋಣ. ಹಲೋ, ನಮಸ್ತೆ. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ತಮ್ಮ ಹೆಸರೇನು ಸರ್? ಮಂಗಳೂರಿಂದ ಪಾಂಡಂಗ ಅಂತ. ಹೇಳಿ ಸರ್, ಟಿಪ್ಪು ಜಯಂತಿಯ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನೋಡಿ, ಟಿಪ್ಪು ಜಯಂತಿಗೆ ವಿರೋಧ ಯಾರು? ಕೊಡಗರು ಮತ್ತೆ ಕ್ರಿಶ್ಚಿಯನ್. ಹೌದು. ಅಲ್ಲಿ ಕೂತವ್ರು ಯಾರು? ಗಾಣಿಗರು ಕೊಡಗರ, ಸುವರ್ಣರು ಕ್ರಿಶ್ಚಿಯನ್. ಅಲ್ಲ, ಅವ್ರು ಹೇಳ್ತಾ ಇದ್ರೆ ಕನ್ನಡಕ್ಕೂ ಸಮಸ್ಯೆ ಆಗಿದೆ ಆತನಿಂದ ಅಂತ ಅವ್ರು ಹೇಳೋದು. ಕ್ಲಿಪ್ಪಿನಲ್ಲಿ ತೋರಿಸೋದೇನು? ಅದಕ್ಕೆ ವಿರೋಧ ಕೊಡಗರು ಮತ್ತೆ ಕ್ರಿಶ್ಚಿಯನ್ಸ್. ಅಲ್ಲಿ ಕೂತವ್ರು ಯಾರು? ಕೊಡಗರು ಇದ್ದಾರ, ಕ್ರಿಶ್ಚಿಯನ್ಸ್ ಇದ್ದಾರ? ಕೂರಿಸಿ ಮಾತಾಡ್ಬೇಕದು ಹೊರತು. ಇಲ್ಲಿ ಒಂದ್ ನಿಮಿಷ ಇಲ್ಲಿ ಇಡೀ ಪ್ರತಿಭಟನೆ ಏನಿದೆ, ಮಂಗಳೂರಿನಲ್ಲಿ ಉಡುಪಿಯಲ್ಲಿ ನಡೆದಂತ ಪ್ರತಿಭಟನೆಯನ್ನ ಈ ಇಬ್ಬರು ಏನಿಲ್ಲಿ ಕುಳಿತಿದ್ದಾರೆ ಇವರೇ ಆಯೋಜನೆ ಮಾಡಿರುವಂತದ್ದು. ಅದು ನೀವು ಅಲ್ಲಿ ತೋರಿಸುವುದೇನು? ಟಿಪ್ಪು ಜಯಂತಿಗೆ ವಿರೋಧ ಆಗುವುದು ಕೊಡಗರು ಮತ್ತೆ ಕ್ರಿಶ್ಚಿಯನ್ ಅವರು. ಅಲ್ಲಿ ಕರ್ನಾಟಕ ಗೌರವ ಸಂರಕ್ಷಣಾ ಸಮಿತಿ ಅನ್ನೋ ಬ್ಯಾನರ್ ಕಾಣ್ತಾ ಇದೆಯಲ್ಲ, ಅದು ಇವರೇ. ಅದು ನಮ್ಗೆ ತಿಳಿಸಿ. ಎಸ್ ತಾವೇನ್ ಹೇಳ್ತೀರಿ ಈಗ? ಇದು ಟಿಪ್ಪು ಸುಲ್ತಾನ್ ಜಯಂತಿಯ ಬಗ್ಗೆ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ ಸರಿ ಇದೆಯೋ ಇಲ್ವೋ? ಆ ವಿಷಯ ನಮ್ಗೆ ಅಗತ್ಯವಿಲ್ಲ. ಅಲ್ಲಿ ಕೂತವರಲ್ಲಿ ಕೊಡಗರು ಯಾರು ಇದ್ದಾರೆ, ಕಿಶೋರ್ ಯಾರು ಇದ್ದಾರೆ. ಆಮೇಲೆ ನಾವು ಶಿಕ್ಷೆಗಾರರು ಕೊಡಿ. ಹಾಗಾದ್ರೆ ಅವರನ್ನ ಬಿಟ್ಟು ಬೇರೆ ಯಾರಿಗೂ ಟಿಪ್ಪು ಸುಲ್ತಾನ್ ಬಗ್ಗೆ ಮಾತಾಡುವಂತ ಅಧಿಕಾರ ಇಲ್ಲ ಅಂತ ತಾವ್ ಹೇಳ್ತಾ ಇರೋದು. ಅದಕ್ಕೆ ವಿರೋಧ ಕೊಡಗರು ಮತ್ತೆ ಕಿಶನ್ ಅವರು ಅಂತ ಅಲ್ಲಿ ಕೂತು ಗಾಣಿಗೆ ಮತ್ತೆ ಇವರು ಸುವರ್ಣ ಮಾತಾಡಿ ಏನು ಪ್ರಯೋಜನ? ಎಸ್ ಓಕೆ, ಧನ್ಯವಾದಗಳು ಸರ್. ಅವ್ರು ಹೇಳ್ತಾ ಇದ್ದಾರೆ ಕೊಡಗರು ಮತ್ತು ಕ್ರಿಶ್ಚಿಯನರಿಗೆ ದಾಳಿಯಾಗಿದೆ ಅಂತ ತಾವು ಹೇಳಿದ್ರಿ. ಹಾಗಾದ್ರೆ ಬೇರೆಯವರು ಯಾಕೆ ಇದ್ರ ಬಗ್ಗೆ ಧ್ವನಿ ಎತ್ತಾ ಇದ್ದಾರೆ ಅಂತ ಅವ್ರು ಪ್ರಶ್ನೆ ಮಾಡ್ತಾರೆ. ಕ್ರಿಶ್ಚಿಯನ್ರಿಗೆ ಮಾತ್ರ ದಾಳಿಯಾಗಿದ್ದಂತ ನಾವು ಹೇಳಿಲ್ಲ. ಪ್ರತಿಯೊಂದು ವಿಚಾರದಲ್ಲಿ ಹೇಳಿದಿವಿ. ಕನ್ನಡ ವಿರೋಧಿಯಾಗಿದ್ದಾನೆ, ಕೊಡಗರಿಗೆ ದಾಳಿ ಮಾಡಿದ್ದಾನೆ, ಕ್ರಿಶ್ಚಿಯನ್ರಿಗೆ ದಾಳಿ ಮಾಡಿದ್ದಾನೆ, ಹಿಂದೂ ಧರ್ಮಕ್ಕೆ ದಾಳಿ ಮಾಡಿದ್ದಾನೆ. ಈಗಾಗಲೇ ಹೇಳಿದ್ರು ನಮ್ಗೆ ಇಲ್ಲಿನವರಿಗೆ ಯಾಕೆ ಅಂತ. ನನ್ನ ಊರಿನ ಸಮೀಪ ಇರುವಂತ ಬ್ರಹ್ಮಾವರದ ಕಪಿಲೇಶ್ವರ ದೇವಸ್ಥಾನದಲ್ಲಿ ಇವತ್ತಿಗೂ ಕುರು ಇದೆ, ಟಿಪ್ಪು ದಾಳಿ ಮಾಡಿದಂತ ಕುರು ಇದೆ. ಮಂಗಳೂರಿನ ಐಕಾಳದಲ್ಲಿ ಚರ್ಚೊಂದಕ್ಕೆ ದಾಳಿ ಮಾಡಿದ್ದಾನೆ. ಚರ್ಚೊಂದಕ್ಕೆ ದಾಳಿ ಮಾಡಿದಾಗ ಅಲ್ಲಿ ಐಕಾಳ ಗೊತ್ತಿನವರು ಅದನ್ನು ವಿರೋಧ ಮಾಡಿದಾಗ ಅದನ್ನು ಅರ್ಧಕ್ಕೆ ಬಿಟ್ಟು ಓಡಿ ಹೋಗಿದ್ದಾನೆ. ಇವತ್ತು ಕೂಡ ಅಲ್ಲಿ ಸಂಪ್ರದಾಯ ಇದೆ. ಪ್ರತಿ ವರ್ಷದ ಹಬ್ಬದ ಆಚರಣೆಯಲ್ಲಿ ಐಕಾಳ ಗೊತ್ತು ಮನೆತನದವರನ್ನು ಸನ್ಮಾನಿಸೋ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಅದು ಇತಿಹಾಸ. ಅವನು ಟಿಪ್ಪು ಖಾಲಿ ಕೊಡಗು ಮತ್ತೆ ಇಲ್ಲಿದಂತ ಎರಡು ಹೇಳಿದ, ಚಿತ್ರದುರ್ಗದ ಕೋಟೆಗೂ ಹಲವಾರು ಬಾರಿ ದಾಳಿ ಮಾಡಿದ್ದಾನೆ. ಎಸ್ ನಿಮ್ಮಲ್ಲಿ ಕೇಳಬೇಕು. ಅವರು ಹೇಳ್ತಾ ಇದ್ರು ಟಿಪ್ಪು ಸುಲ್ತಾನ್ ಕ್ರೈಸ್ತರ ಮೇಲೆ ಅಥವಾ ಕೊಡಗರ ಮೇಲೆ ದಾಳಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಎಲ್ಲರೂ ಯಾಕೆ ವಿರೋಧ ಮಾಡ್ತಾ ಇದ್ರಿ? ನೀವೆಲ್ಲ ಯಾಕೆ ವಿರೋಧ ಮಾಡ್ತಾ ಇದ್ದೀರಿ ಟಿಪ್ಪು ಸುಲ್ತಾನ್? ಅಲ್ಲ, ನಾವು ಹೇಳ್ತಾ ಇದ್ದೇವೆ ಕ್ರೈಸ್ತರ ಕನ್ನಡದ ಕಲಿ, ಕನ್ನಡದ ವೀರ, ಮೈಸೂರು ಹುಲಿ ಅಂತೆಲ್ಲ ಅವರಿಗೆ ಬಿರುದಿದೆ. ಅವರನ್ನ ನೀವು ಈ ರೀತಿ ವಿರೋಧ ಮಾಡುವಂತ ಹಿಂದೆ ಏನು ಷಡ್ಯಂತ್ರ ಏನು? ನಾನೊಂದು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ಒಂದು ಸಮುದಾಯವನ್ನ ದ್ವೇಷಿಸ್ತಾ ಇದ್ದೀರಾ ನೀವು? ಇಲ್ಲ, ಖಂಡಿತ ಇಲ್ಲ. ಏನು ರಾಜ್ಯ ಸರ್ಕಾರ ರಾಜಕಾರಣಿಗಳಿದ್ದಾರೆ, ಅವರು ಇವತ್ತು ಒಂದು ಸಮುದಾಯವನ್ನು ಓಲೈಕೆ ಮಾಡಲಿಕ್ಕೆ ಹೊರಟಿದ್ದಾರೆ. ಅದಕ್ಕೋಸ್ಕರ ಟಿಪ್ಪು ಸುಲ್ತಾನ್ ಅನ್ನು ಮೈಸೂರು ಹುಲಿ ಏನೇನೋ ಬಿರುದು ಕೊಟ್ಟಿದ್ದಾರೆ. ಖಂಡಿತ ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇತಿಹಾಸ ಹೇಳ್ತದೆ ಅವನ ಆಡಳಿತದ ಸಮಯದಲ್ಲಿ ಪರ್ಷಿಯನ್ ಭಾಷೆ ಏರಿದ್ದಾನೆ ಅವ. ಇದು ನಾನು ಹೇಳೋದಲ್ಲ, ಇತಿಹಾಸದ ಪುಟ ಹೇಳ್ತದೆ. ಅದಕ್ಕೋಸ್ಕರ ನಾವು ವಿರೋಧ ಮಾಡ್ತಾ ಇದ್ದೇವೆ. ಈ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಭಾಷೆ ನಿಜವಾಗಿ ಪ್ರಾಮುಖ್ಯದ ಭಾಷೆ, ಅದನ್ನು ಒಪ್ಪಬೇಕಲ್ಲವಾ? ಈಗ ಅವನಿಗೆ ಕನ್ನಡದ ಮೇಲೆ ವ್ಯಾಮೋಹ ಇದೆ ಅಂತಾದ್ರೆ ಅವ ಕನ್ನಡವನ್ನೇ ಭಾಷೆಯಾಗಿ ಇಡ್ತಿದ್ದ, ಆಡಳಿತ ಭಾಷೆಯನ್ನಾಗಿ ಇಡ್ತಿದ್ದ. ಪರ್ಷಿಯನ್ ಭಾಷೆ ಅಂದ್ರೆ ಕನ್ನಡ ಭಾಷೆಯನ್ನ ದಮನ ಮಾಡುವಂತ ಪ್ರಯತ್ನ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕರೆ ಇದೆ.
ಕನ್ನಡ ಭಾಷೆಯ ಮೇಲೆ ದಾಳಿ ಮಾಡಿದ್ದಾನೆ. ಕನ್ನಡ ಭಾಷೆ ಒಂದೇ ವಿಚಾರದಲ್ಲಿ ನಾವು ಹೇಳಿಲ್ಲ. ಅವ್ರು ಹೇಳಿದ್ರು ಕೊಡಗು ಮತ್ತೆ ಮಂಗಳೂರು ಕ್ರಿಶ್ಚಿಯನ್ರ ಬಗ್ಗೆ ಮಾತ್ರ ಹೇಳಿದ್ರು. ಅವನು ರಾಜ್ಯಾದ್ಯಂತ ಎಲ್ಲ ಕಡೆ ದಾಳಿ ಮಾಡಿದ್ದಾನೆ. ಅದು ಉದಾಹರಣೆಗೆ ಇವತ್ತು ಇದೆ, ಚಿತ್ರದುರ್ಗದ ಕೋಟೆ ಮದಕರಿ ನಾಯಕನ ಕೋಟೆಗೆ ಹಲವಾರು ಬಾರಿ ದಾಳಿ ಮಾಡಿದ್ದಾನೆ. ಆದ್ರೆ ಅವನ ಸಹೋದರನನ್ನು ಮೋಸದಿಂದ ಕೊಂದಿದ್ದಾನೆ. ಅದು ಕೂಡ ಇತಿಹಾಸದ ಪುಟದಲ್ಲಿದೆ. ಹಾಗಾದ್ರೆ ಚಿತ್ರದುರ್ಗದವರು ಕರ್ನಾಟಕದಲ್ಲಲ್ವಾ? ಬ್ರಹ್ಮಾವರದ ಕಪಿಲೇಶ್ವರಿ ದೇವಸ್ಥಾನಕ್ಕೆ ದಾಳಿ ಮಾಡಿದ ಇದಕ್ಕೆಲ್ಲ ನೀವು ಏನಾದ್ರು ರೆಫರೆನ್ಸ್ ಅನ್ನ ಕೊಡ್ತಾ ಇದ್ದೀರೋ ಅಥವಾ ಖಾಲಿ ಕತೆ ಇಲ್ಲ 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 ಇಲ್ಲ, ಅದನ್ನ ನೇರವಾಗಿ ಚರ್ಚೆ ಮಾಡ್ಲಿಕ್ಕೆ ನಾವು ಯಾವತ್ತೂ ರೆಡಿ ಇದ್ದೇವೆ. ಯಾಕೆಂತ ಹೇಳಿದ್ರೆ ಪ್ರೊಫೆಸರ್ ಚಿದಾನಂದ ಮೂರ್ತಿ ಅವರು ಪ್ರತಿ ಬಾರಿ ಧ್ವನಿ ಎತ್ತಾರೆ. ಅವರೊಬ್ರು ಸಂಘ ಪರಿವಾರದ ವ್ಯಕ್ತಿಯಿಂದ ಈಗಾಗಲೇ ಘೋಷಣೆ ಆಗಿದೆ. ಅವರ ಬಗ್ಗೆ ಅವರ ಮಾತನ್ನು ಯಾರು ಕೂಡ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ. ಎಲ್ಲೋ ಒಂದು ಕಡೆಯಲ್ಲಿ ಸಂಘ ಪರಿವಾರ ಪ್ರೇರಿತವಾಗಿ ಈ ಎಲ್ಲ ಹೋರಾಟಗಳು ನಡೀತಾ ಇದೆಯಾ? ಇಲ್ಲ, ಸಂಘ ಪರಿವಾರ ಪ್ರೇರಿತವಾಗಿ ಎಲ್ಲೂ ಯಾವುದೇ ಹೋರಾಟ ನಡೀತಾ ಇಲ್ಲ. ಇವತ್ತು ಕ್ರಿಶ್ಚಿಯನ್ ಸಮುದಾಯದವರು ಇವತ್ತಿನ ಹೋರಾಟದಲ್ಲಿ ಇದ್ದಾರೆ. ಸಂಘ ಪರಿವಾರದವರು ಸಂಘ ಪರಿವಾರದಲ್ಲ ತಾನೆ? ಹಾಗಾದ್ರೆ ಇವತ್ತು ಮಂಗಳೂರಿನಲ್ಲಿ ಕ್ರಿಶ್ಚಿಯನ್ ಸಮುದಾಯದವರು ಹೋರಾಟ ಮಾಡಿದ್ರು, ಸಂಘ ಪರಿವಾರದವರು ಅಲ್ವಲ್ಲ? ಅವನು ಕರ್ನಾಟಕ ವಿರೋಧಿ. ಕರ್ನಾಟಕದಲ್ಲಿ ಯಾವುದೇ ರೀತಿಯ ಉದ್ಧಾರ ಆಗುವಂತ ಕೆಲಸವನ್ನು ಅವನು ಮಾಡಲಿಲ್ಲ. ಅವನ ಇಡೀ 13-15 ವರ್ಷದ ಆಡಳಿತದಲ್ಲಿ ಅವನ ಉನ್ನತಿಯನ್ನು ನೋಡಿದಾನೆ ಬಿಟ್ರೆ ಈ ರಾಜ್ಯದ ಉನ್ನತಿಯನ್ನು ಎಲ್ಲೂ ನೋಡ್ಲಿಲ್ಲ. ಈಗಾಗಲೇ ನೀವು ಹೇಳಿದ್ರಿ ಹೈದರ್ ಅಲಿ ಬ್ರಿಟಿಷರೊಂದಿಗೆ ಹೋರಾಡಿದ್ದಾನೆ ಅಂತ. ಹೇಗೆ ಹೋರಾಡಿದಾನೆ ಅನ್ನುವಂಥ ಇತಿಹಾಸವನ್ನು ನೋಡಿ. ಅವನು ಹೋರಾಡಿದ್ದು ಆಂಗ್ಲರ ಇವರೊಟ್ಟಿಗೆ ಸೇರಿ ಹೋರಾಟ ಮಾಡಿರುವಂಥದ್ದು. ಪರ್ಷಿಯನ್ರೊಟ್ಟಿಗೆ ಸೇರಿ, ಅವನು ಫ್ರೆಂಚರೊಟ್ಟಿಗೆ ಸೇರಿ ಬ್ರಿಟಿಷರನ್ನ ಹೋರಾಟ ಯುದ್ಧ ತಂತ್ರಗಳು ಇದ್ದೇ ಇರುತ್ತೆ. ಆ ಕಾಲದಲ್ಲಿ ಒಬ್ಬ ರಾಜನಿಗೆ ಏನಾದ್ರೂ ದಾಳಿ ಆಗ್ತಾ ಇದ್ರೆ ಮತ್ತೊಬ್ಬ ಮಿತ್ರಕೂಟಗಳೆಲ್ಲ ಸೇರ್ಕೊಳ್ತಾ ಇತ್ತು. ಹಾಗಾದ್ರೆ ಮದಕರಿ ನಾಯಕನ ಕೋಟೆಗೆ ಯಾಕೆ ಲಗ್ಗೆ ಮಾಡ್ಬೇಕಿತ್ತು ಅವನು? ಅದು ಕರ್ನಾಟಕದ ಒಂದು ಅಂಗಸಂಸ್ಥೆ ಆಗಿರ್ಲ್ವಾ? ಕಪಿಲೇಶ್ವರಿ ದೇವಸ್ಥಾನಕ್ಕೆ ಯಾಕೆ ಅವನು ದಾಳಿ ಮಾಡ್ಬೇಕಿತ್ತು? ಹಾಗೆ ಸಾವಿರಾರು ದೇವಸ್ಥಾನಗಳನ್ನು ದಾಳಿ ಮಾಡಿದ್ದಾನೆ. ಅದು ಖಾಲಿ ಕರ್ನಾಟಕ ಮಾತ್ರ. ಶೃಂಗೇರಿಯ ಮೇಲೆ ಮರಾಠರ ದಾಳಿ ನಡೆದಾಗ ಸಮರ್ಥವಾಗಿ ಟಿಪ್ಪು ಸುಲ್ತಾನ್ ಎದುರಿಸಿದ್ದಾನೆ. ಇತಿಹಾಸ ಇದೆ. ಅದನ್ನು ನಾವು ಒಪ್ಲೇಬೇಕಲ್ಲ? ಅದನ್ನು ನಾವು ಒಪ್ತೀವಿ. ಕೊಲ್ಲೂರಲ್ಲೂ ದಾಳಿ ನಡಿಬೇಕಾದ ಸಂದರ್ಭದಲ್ಲಿ ಅದನ್ನು ವಿರೋಧಿಸಿದ್ದಾನೆ, ಅದನ್ನು ಒಪ್ತೀವಿ. ಆದ್ರೆ 100 ತಪ್ಪುಗಳನ್ನು ಮಾಡಿ 2 ಒಳ್ಳೆ ಕೆಲಸವನ್ನು ಮಾಡಿದ್ರೆ ಅದನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲಲ್ಲ? ಮತ್ತೊಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ತಮ್ಮ ಹೆಸರೇನು ಸರ್? ನಾಸಿರ್ ಅಂತ. ನಸೀರ್ ಹೇಳಿ. ನಸೀರ್, ಇಲ್ಲಿ ಟಿಪ್ಪು ಸುಲ್ತಾನ್ ವಿರುದ್ಧ ಬಹಳಷ್ಟು ಪ್ರತಿಭಟನೆಗಳೆಲ್ಲ ನಡೀತಾ ಇವೆ. ತಾವೇನ್ ಹೇಳ್ತೀರಿ ಇದ್ರ ಬಗ್ಗೆ? ಸರ್, ನಾವು ಪ್ರತಿಭಟನೆ ನಡೆಸಬೇಕಾದ್ರೆ ಮೊದಲಿಗಾಗಿ ನಾವು ಸರ್ಕಾರಿ ಸ್ಕೂಲಲ್ಲಿ ಕಲಿಬೇಕಾದ್ರೆ 3ನೇ ಕ್ಲಾಸ್ ಇಂದ ಸ್ಟಾರ್ಟ್ ಆಗಿದೆ. ಟಿಪ್ಪುವಿನವರ ಬಗ್ಗೆ ಹೆದರಿಕೆ ಹೊರತು ಬೇರೆ ಏನು ಮಾತಾಡ್ಲಿಲ್ಲ. ಇತಿಹಾಸ ವಿಷಯದಲ್ಲಿ ಮಾತಾಡ್ಬೇಕಾದ್ರು ಇತಿಹಾಸ ಬರೆದವರು ಯಾರು, ಇವರು ಯಾವುದನ್ನು ನೋಡಿ ಮಾತಾಡ್ತಾರೆ ಅಂತ ಇವರು ಸ್ವಲ್ಪ ಗಮನ ಇಡ್ಬೇಕಾಗತ್ತೆ. ನೋಡಿ, ಮಾತಾಡುದು ಯಾರಿಗ್ ಬೇಕಾದ್ರೆ ಹೇಗ್ ಬೇಕಾದ್ರೆ ಮಾತಾಡ್ಬೋದು, ಪ್ರತಿಭಟನೆ ಯಾರಿಗ್ ಬೇಕಾದ್ರೂ ಮಾಡ್ಬೋದು, ಅದೇ ವಿಷಯ ಎಲ್ಲ ಬರೋದು. ಬಟ್ ಅವ್ರೀಗ ಹೇಳಿದ್ರು ಒಂದು ಮಾತು, ಸ್ವಾತಂತ್ರ್ಯ ಆವಾಗ ಹೋರಾಡಿದ್ದಾರೆ ಅವರೊಟ್ಟಿಗೆ ಕೂಡಿ ಅಂತ. ಆ ವಿಷಯ ಬರಬಾರ್ದು. ಗಾಂಧೀಜಿ ಅವರು ಹೋರಾಡ್ಬೇಕಾದ್ರೆ ಅವ್ರಿಗೊಬ್ರಿಗಲ್ಲ. ಹಲೋ, ಹೌದು ನಾಸೀರ್ ಅವರೇ, ಮುಂದುವರಿಸಿ. ಅವರಿಗೆ ಒಬ್ಬರಿಗೆ ಬೇಕಾಗಿ ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಲ್ಲ, ನಮ್ಗೆ ಬೇಕಾಗಿ ಪ್ರಜಾಪ್ರಭುತ್ವ ಎಲ್ಲರಿಗೂ ಬೇಕು ಸ್ವಾತಂತ್ರ್ಯ ಅಂತ ಅವರು ಹೋರಾಡಿದ್ದು ಹೊರತು ಅವರ ಸ್ವಂತ ಸ್ವಾಯತ್ತಕ್ಕಾಗಿ ಅಲ್ಲ. ಮಾತಾಡ್ಬೇಕಾದ್ರೆ ಕರೆಕ್ಟಿವಿಟಿಯಾಗಿ ಅದನ್ನು ಏನಾದ್ರು ಪಾಸಿಟಿವ್ ನೆಗೆಟಿವ್ ಏನಂತ ಅದನ್ನೊಂದು ಮುನ್ನಾಲೋಚನೆ ಮೊದಲಿಗೆ ಮಾಡ್ಬೇಕಾಗುತ್ತೆ. ನೋಡಿ, ನಾವು ಗವರ್ಮೆಂಟ್ ಸ್ಕೂಲಲ್ಲಿ ಕಲ್ತವರು, ನಾವು ಯಾರು ಪ್ರೈವೇಟ್ ಅಲ್ಲಿ ಹೋಗಿ ಕಲ್ತವರಲ್ಲ. ಅದಕ್ಕೆ ನಾವು 3ನೇ ಕ್ಲಾಸಿಂದಲೇ 7ನೇ ಕ್ಲಾಸ್ ವರೆಗೆ ಕಲಿಬೇಕಾದ್ರು ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಭಾರಿ ಹೆಗ್ಗಳಿಕೆ ಹೊರತು ಅವ್ರ ವಿರೋಧವಾಗಿ ಏನೂ ಇಲ್ಲ. ಸರಿಯಾ? ಇದೊಂದು ಅವರಿಗೊಂದು ಮನವರಿಕೆ ಮಾಡಿ. ಯಾಕಂದ್ರೆ ಪ್ರತಿಭಟನೆ ನಮ್ಗೆ ಸಹ ಪ್ರತಿಭಟನೆ ಮಾಡ್ಬೋದು, ಯಾವ್ದೋ ಅದಕ್ಕೆ ಅಂತ ಉಂಟು, ಹಂತದಲ್ಲಿ ಪ್ರತಿಭಟನೆ ಮಾಡುವಂತದ್ದು ಅಂತ ಉಂಟು. ಅದಕ್ಕೆ ಹೋಗುವಾಗಿಲ್ಲ ಈಗ. ಧನ್ಯವಾದಗಳು ನಾಸೀರ್ ಅವರೇ, ಧನ್ಯವಾದಗಳು ಮಾಹಿತಿಗಾಗಿ. ಧನ್ಯವಾದಗಳು. ನಾಸೀರ್ ಅವರು ಮಾತನಾಡ್ತಾ ಹೇಳಿದ್ರು, ನಾವು ಸರ್ಕಾರ ನಮಗೆ ಬೋಧಿಸಿದಂತಹ ಎಲ್ಲ ಪುಸ್ತಕಗಳಲ್ಲಿ ಕೂಡ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಉತ್ತಮವಾದ ಅಭಿಪ್ರಾಯ ಇದೆ. ಯಾವ ಸರ್ಕಾರ, ನಾವೇ ಆಯ್ಕೆ ಮಾಡಿದಂತಹ ಸರ್ಕಾರ, ಇದೇ ಪ್ರಜಾಪ್ರಭುತ್ವ ಆರಂಭದಿಂದ ಕೂಡ ಹೇಳಿಕೊಂಡು ಬಂದಂತಹ ಟಿಪ್ಪು ಸುಲ್ತಾನ್ ಕಥೆಗಳೇನಿದೆ ಅದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಸಕಾರಾತ್ಮಕವಾಗಿ ಬಿಟ್ಟರೆ ನೀವು ಹೇಳ್ತಾ ಇರುವಂತಹ ಕಥೆಗಳು ಯಾವುದೂ ಅಲ್ಲಿ ಇಲ್ಲ ಅನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ಚರ್ಚೆ ಮಾಡೋಣ. ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ತೇನೆ ವೀಕ್ಷಕರಿಂದ. ಪುಟ್ಟ ವಿರಾಮದ ಬಳಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.
ವಿರಾಮದ ಬಳಿಕ ಕರೆಂಟ್ ಅಫೇರ್ಸ್ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ನಾವು ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ವಿ, ಟಿಪ್ಪು ಜಯಂತಿಗೆ ಯಾಕೆ ವಿರೋಧ ವ್ಯಕ್ತ ಆಗ್ತಾ ಇದೆ. ರಾಜ್ಯದಾದ್ಯಂತ ಕೆಲವಾರು ಕಡೆಗಳಲ್ಲಿ ಪ್ರತಿಭಟನೆಗಳು ಈಗಾಗಲೇ ನಡೆದಿವೆ. ಇವತ್ತು ಮಂಗಳೂರಿನಲ್ಲಿ ಕೂಡ ನಡೆದಿದೆ, ಉಡುಪಿಯಲ್ಲಿ ಕೂಡ ಪ್ರತಿಭಟನೆ ನಡೆದಿದೆ. ಈ ಪ್ರತಿಭಟನೆ ಹಿಂದಿರತಕ್ಕಂಥ ಉದ್ದೇಶ ಏನು, ಯಾಕೋಸ್ಕರ ಟಿಪ್ಪು ಸುಲ್ತಾನ್ ಅನ್ನುವಂಥ ಒಬ್ಬ ರಾಜ್ಯ ಸರ್ಕಾರ ಅಥವಾ ಅಧಿಕೃತವಾಗಿ ಹೇಳ್ಕೊಂಡಿದೆ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಒಂದು ಹೇಳಲಾದಂಥ ಒಬ್ಬ ವ್ಯಕ್ತಿಯನ್ನು ಅಥವಾ ದೇಶದ ಒಂದು ಪರವಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಒಬ್ಬ ಸೇನಾನಿಯನ್ನು ಯಾಕೋಸ್ಕರ ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೇಳಬೇಕು. ನಾನು ಆಗಲೇ ಕೇಳಿದೆ ದಿನೇಶ್ ಗಾಣಿಗ್ ಅವರಲ್ಲಿ, ಟಿಪ್ಪು ಸುಲ್ತಾನ್ನ ಪರವಾಗಿ ಇವತ್ತಿನವರೆಗೆ ಯಾವುದೇ ಇತಿಹಾಸದ ಪುಸ್ತಕಗಳಲ್ಲಿ ನಾವು ಓದಿದಂಥ ಇತಿಹಾಸದ ಪುಸ್ತಕಗಳಿದ್ದು ಮೊದಲ ತರಗತಿಯಿಂದ ಹಿಡಿದು ಡಿಗ್ರಿ ತನಕ ಇರ್ಬೋದು, ಎಲ್ಲೂ ಕೂಡ ಈ ರೀತಿಯ ಕಥೆಗಳು ಎಲ್ಲೂ ಕೂಡ ಇಲ್ಲ. ಖಂಡಿತವಾಗಿ ಇಲ್ಲಿ ಏಕಾಏಕಿಯಾಗಿ ಈ ರೀತಿಯ ಕಥೆಗಳಲ್ಲಿ ಎಲ್ಲಿಂದ ಸೃಷ್ಟಿಯಾಗಿದ್ದಾವೆ ಅಂತ ಕೇಳಬೇಕು ನಾನು. ಇದು ಕಥೆಗಳಲ್ಲ, ನಿಜವಾಗಿಯೂ ಇತಿಹಾಸವನ್ನು ನಿರ್ಮಿಸಿದ್ದ ಯಾರು, ಇತಿಹಾಸ ಬರೆದವರು ಯಾರು? ಸಂಘ ಪರಿವಾರದ ಪುಸ್ತಕಗಳಲ್ಲಿ ಇದೆಯಾ? ಸಂಘ ಪರಿವಾರದ ಪುಸ್ತಕದಲ್ಲಿ ಇಲ್ಲ, ಇತಿಹಾಸದ ಪುಸ್ತಕದಲ್ಲಿ. ಇತಿಹಾಸದ ನಿಜವಾದ ಪುಸ್ತಕ ಇರುವುದೆಲ್ಲಿ? ಬ್ರಿಟಿಷ್ ಮ್ಯೂಸಿಯಂನಲ್ಲಿ. ಬ್ರಿಟಿಷ್ ಮ್ಯೂಸಿಯಂನಲ್ಲಿ ಇತಿಹಾಸ ಏನಿದೆ, ಕರ್ನಾಟಕದ ಇತಿಹಾಸ, ಈ ಭಾರತ. ಅಂದ್ರೆ ನೀವು ಹೇಳ್ತಾ ಇರೋದು ಈಗ ಎಲ್ಲ ಇರುವಂತ ಇತಿಹಾಸ ಅಲ್ಲ, ಈಗ ಇತಿಹಾಸ ಹೌದು. ಇತಿಹಾಸ ಯಾರು ಬರೆದಂತ ಇತಿಹಾಸ? ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಅವರಿಗೆ ಬೇಕಾದಂಥ ಇತಿಹಾಸ ಬರೆದಿದ್ದಾರೆ. ಜಗದೀಶ್ ಚಂದ್ರ ಬೋಸ್ ಅವರು, ಶಮೀಲಾ ತಾಪರ್ ಅವರು, ಹೀಗೆ ಅವರೇ ಬರೆದಂಥ ಇತಿಹಾಸ ನಾವಿವತ್ತು ಓದ್ತಾ ಇದ್ದೀವಿ. ಆ ಇತಿಹಾಸದಲ್ಲಿ ಏನಿದೆ ಅವ್ರಿಗೆ ಬೇಕಾದಾಗೆ ಬರೆದಿದ್ದಾರೆ. ನಿಜವಾದ ಇತಿಹಾಸ ಬೇಕಿದ್ರೆ ಇವತ್ತು ಬ್ರಿಟಿಷ್ ಮ್ಯೂಸಿಯಂನಲ್ಲಿ ಇರುವಂಥ ಎಲ್ಲ ವಿಚಾರಗಳನ್ನ ಎತ್ಕೊಂಡ್ರೆ ಅಲ್ಲಿ ನಿಜವಾದ ಇತಿಹಾಸ ಸಿಗ್ತದೆ. ಆ ಇತಿಹಾಸದ ಮೇಲೆ ಇವತ್ತು ಬರಿತಾ ಇದ್ದಾರೆ, ಇತಿಹಾಸಕಾರರು ಬರಿತಿದ್ದಾರೆ. ಸಂಘ ಪರಿವಾರದವರೆಲ್ಲ ಬರಿತಾ ಇರೋದಲ್ಲ, ಎಲ್ಲ ಇತಿಹಾಸಕಾರ ಬರೆದಿರುವಂತ ವಿಚಾರಗಳಿವು. ಈಗಾಗಲೇ SR ರಾವ್ ಟಿಪ್ಪು ಸುಲ್ತಾನ್ ಆಗಿ ಹೋಗಿ 1799ರಲ್ಲಿ ಟಿಪ್ಪು ಸುಲ್ತಾನ್ ತೀರ್ಕೊಂಡಿರೋದು ನನಗೆ ಅನಿಸ್ತದೆ. ಹೌದು, ಆವತ್ತಿನಿಂದ ಇವತ್ತಿನವರೆಗೆ ಕೇಳಿರದಂತ ಒಂದು ಅಪಸ್ವರ ಈಗ ಯಾಕೆ ಆರಂಭ ಆಗಿದೆ? ಎಲ್ಲೊಂದು ಕಡೆಯಲ್ಲಿ ಕರ್ನಾಟಕ ಸರ್ಕಾರ ಅಥವಾ ಅಲ್ಲಿ ಕಾಂಗ್ರೆಸ್ ಇದೆ ಅನ್ನುವ ಕಾರಣಕ್ಕಾಗಿ ಎಲ್ಲ ಅಪಸ್ವರಗಳು ಕೇಳ್ತಾ ಇದೆ. ಅಪಸ್ವರ ಎಲ್ಲೂ ಕೇಳ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ಏನೇ ಮಾಡಿದ್ರು ಯಾವ್ದ್ರ ಬಗ್ಗೆ ನಾವು ಅದ್ರ ವಿರೋಧ ಮಾಡಲಿಲ್ಲ. ಸರ್ಕಾರ ಜನ ವಿರೋಧಿ ನೀತಿ ಅನುಸರಿಸಿದಾಗ ಮಾತ್ರ ನಾವು ವಿರೋಧ ಮಾಡಬೇಕಾಗುತ್ತೆ. ಅದು ಪ್ರಜಾಪ್ರಭುತ್ವದ ಹಕ್ಕು. ಯಾಕೆ ಹೇಳಿದ್ರೆ ಒಬ್ಬ ಇತಿಹಾಸ ಅಂತ ಹೇಳ್ತಿದ್ರಲ್ಲ, ಇತಿಹಾಸ ಬರೆಯುವುದು ಯಾರು? ಇವರೇ ತಾನೆ. ಇತಿಹಾಸ ಬರ್ದಿರೋದನ್ನ ವಿರೋಧ ಮಾಡಬೇಕಾದ ನಮ್ಮ ಹಕ್ಕದು. ಸರಿ ಇದ್ರೆ ಅದನ್ನು ಒಪ್ಕೊಳ್ತೇವೆ, ಸರಿ ಇಲ್ಲ ಅಂದ್ರೆ ವಿರೋಧ ಮಾಡಲೇಬೇಕು. ಆ ಕಾರಣಕ್ಕಾಗಿ ಇವತ್ತು ಸರ್ಕಾರ ಪ್ರತಿಯೊಂದು ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಆಚರಣೆ ಮಾಡ್ತಾ ಇದೆ. ಯಾರ ದುಡ್ಡಲ್ಲಿ? ಅದು ನಮ್ಮ ದುಡ್ಡು. ಆ ನಮ್ಮ ದುಡ್ಡಲ್ಲಿ ಹಾಳಾಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೀವಿ. ಅವರಿಗೆ ಜಯಂತಿ ಮಾಡಲಿಕ್ಕೆ ಬೇರೆ ಸಾಕಷ್ಟು ವೀರ ಯೋಧರಿದ್ದಾರೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಹಲವಾರು ದೇಶ ಪ್ರೇಮಿಗಳಿದ್ದಾರೆ. ಈಗ ಅದೇ ಕೇಳೋದವರು, ನೀವು ಹೇಳಿದವರ ಜಯಂತಿಯನ್ನು ನಾವು ಆಚರಣೆ ಮಾಡ್ಬೇಕಾ? ನಮಗೆ ಆಚರಣೆ ಮಾಡಬೇಡಿ. ಇತಿಹಾಸದಲ್ಲಿ ಇನ್ನೂ ಹಲವಾರು ಜನ ಇದಾರಲ್ಲ, ಅವ್ರನ್ನ ಮಾಡಿ. ಅಲ್ಲ, ಎಲ್ಲ ವೀರರಿಗೆ ನಿಮ್ಮ ಸರ್ಟಿಫಿಕೇಟ್ ನ ಅಗತ್ಯ ಇದೆಯಾ? ನಮ್ಮ ಸರ್ಟಿಫಿಕೇಟ್ ನೀವು ತಗೊಳ್ಬೇಡಿ, ನಮ್ಮ ಸರ್ಟಿಫಿಕೇಟ್ ತಗೊಳ್ಬೇಡಿ. ನೀವು ಬೇರೆ ಬೇರೆ ಜಯಂತಿ ನೀವಾಗಲೇ ಆಚರಣೆ ಮಾಡಿದ್ದೀರಿ. ವಾಲ್ಮೀಕಿ ಜಯಂತಿ ಇರ್ಬೋದು, ಬೇರೆ ಬೇರೆ ಆಗಿದೆ. ಹೌದು, ಅದು ನಿಜವಾದ ಜಯಂತಿ. ಕನಕದಾಸರ ಜಯಂತಿ ಇರ್ಬೋದು, ಅದು ನಿಜವಾದ ಇತಿಹಾಸ. ಒಪ್ಪಿದೇವಲ್ಲ, ಎಲ್ಲರೂ ಒಪ್ಪಿದೇವಲ್ಲ, ಅದನ್ನ ನಾವು ಒಪ್ತೇವೆ. ಇದು ಇತಿಹಾಸ ಅಲ್ಲದನ್ನು ಇತಿಹಾಸ ಅಂತ ಸೃಷ್ಟಿ ಮಾಡಿದ್ರೆ ನಾವ್ಯಾಕೆ ಒಪ್ಬೇಕು ಅದನ್ನ? ಅದು ಇತಿಹಾಸದಲ್ಲಿ ನೀವು ಅವ್ರು ಹೇಳಿದಾಗೆ ಇತಿಹಾಸ ಪಠ್ಯ ಪುಸ್ತಕದಲ್ಲಿ ಇದೆ ಅಂತ ಹೇಳಿದ್ರು. ಪಠ್ಯ ಪುಸ್ತಕದಲ್ಲಿ ಹಿಂದೆ ಎಲ್ಲ ಇದೆ. ಇನ್ನು ಮುಂದಿನ ಪಠ್ಯ ಪುಸ್ತಕದಲ್ಲಿ ಇನ್ನು ಇದನ್ನು ಸೇರಿಸ್ಬೋದು. ಯಾಕೆಂತ ಹೇಳಿದ್ರೆ ಕಸಬನ್ನು ಸೇರಿಸ್ಬೋದು, ಇಲ್ಲ ಒಸಾಮಾ ಬಿನ್ ಲಾಡನ್ನು ಸೇರಿಸ್ಬೋದು. ಅವನು ಒಳ್ಳೆಯವನು, ಏನೋ ಗೊತ್ತಿಲ್ಲದೆ ಬಂದು ಬಾಂಬ್ ಹಾಕಿದ ಅಂತ ಅವನು ನೀವು ಜಯಂತಿ ಮಾಡ್ತೀರಾ ನಾಳೆ? ಅದನ್ನು ನೀವು ಒಪ್ಬೇಕು. ಏನ್ ಹೇಳ್ತೀರಿ ಸರ್? ಏನ್ ಹೇಳ್ತೀರಿ? ಈಗ ರಾಜ್ಯ ಸರ್ಕಾರಕ್ಕೆ ವಿರೋಧ ಯಾಕೆ? ನಿಮ್ಮ ವಿರೋಧ ಯಾಕೆ? ಈಗ ಅಲ್ಲ, ನಾನೀಗ ಹೇಳೋದಾದ್ರೆ, ಈಗ ನೀವು ಕೇಳಿದ್ರಿ ಇಷ್ಟು ಸಮಯ ಇಲ್ಲದ್ದು ಅಪಸ್ವರ ಈಗ ಯಾಕೆ ಅಂತ. ಹೌದು, ರಾಜ್ಯ ಸರ್ಕಾರ ಯಾವತ್ತೋ ಮಾಡ್ಬೋದಿತ್ತಲ್ಲ. ಟಿಪ್ಪು ಸುಲ್ತಾನ್ ಮೈಸೂರು ಹುಲಿ ಅಂತ ನಾವು 7ನೇ ತರಗತಿಯಿಂದ ಓದ್ಕೊಂಡು ಬಂದಿದ್ದೇವೆ. ಅದೇ ನಾನು ಹೇಳೋದು, ಎಲ್ಲೂ ಪಠ್ಯ ಪುಸ್ತಕದಲ್ಲಿ ಆತನ ಕತೆ ಬದಲಾಗಿಲ್ಲ. ಇತ್ತೀಚೆಗೆ ಹಲವಾರು ಸಂಶೋಧನೆಗಳು ನಡೆದಿವೆ ಅಂತ ತಾವು ಹೇಳ್ತಾ ಇದೀರಿ. ಅಲ್ಲ, ಒಪ್ಕೊಳ್ಳುವ, ನೀವು ಹೇಳಿದ ಮಾತನ್ನ ಒಪ್ಕೊಳ್ಳುವ. ಆದ್ರೆ ಟಿಪ್ಪು ಸುಲ್ತಾನ್ ಈಗ 1-2 ವರ್ಷದಿಂದ ತೀರಿರೋದಲ್ಲ, ಎಷ್ಟೋ ವರ್ಷದಿಂದ ತೀರಿ ಹೋಗಿದ್ದಾನೆ. ಅವ ಎಷ್ಟೋ ವರ್ಷ ಮೈಸೂರಿನ ಹುಲಿ ಅಲ್ಲ, ಅವತ್ತೇ ಮಾಡ್ಬೋದು ಜಯಂತಿ ಅಲ್ಲ. ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ ನಾವು ಕನಕದಾಸರ ಜಯಂತಿ ಮಾಡ್ತೇವೆ ಅಂತ ಹೇಳ್ತಾರೆ. ಎಲ್ಲಿ ಹೋಲಿಕೆ ಮಾಡ್ತೀರಿ ನೀವು? ಆ ಒಂದು ಸಂತನನ್ನು ಈ ಒಂದು ಮತ ನೀವು ಹೋಲಿಕೆ ಮಾಡ್ತೀರಲ್ಲ, ನಿಮ್ಗೆ ನಾಚಿಕೆ ಆಗುದಿಲ್ಲ? ನಿಮ್ಗೆ ನಾಚಿಕೆ ಆಗಬೇಕು ನಿಮ್ಗೆ? ಕನಕದಾಸರು ಯಾರು, ಈ ಟಿಪ್ಪು ಯಾರು?
ಅಲ್ಲ, ಟಿಪ್ಪು ಸುಲ್ತಾನ್ ಕೂಡ ಕನಕದಾಸರಂತೆ ಒಂದು ಜಾತ್ಯತೀತ ಆಡಳಿತವನ್ನ ಮಾಡುವಂತ ಕನಸನ್ನ ಕಂಡಿದ್ದ. ಮನದನವರು ಹೇಳೋದು ಕನಸನ್ನು ಮಾತ್ರ ಕಂಡಿದ್ದ, ಯಾವ ಕನಸನ್ನು ಆಡಳಿತವನ್ನು ಮಾತ್ರ ಕಂಡಿದ್ದ. ಜಾತ್ಯತೀತವಾಗಿ? ಎಲ್ಲೂ ಕೂಡ ಜಾತ್ಯತೀತವಾಗಿ ಅವನು ಇರಲಿಲ್ಲ. ಯಾವ ಇದರಲ್ಲೂ ಕೂಡ ಜಾತ್ಯತೀತವಾಗಿ ರಾಜ್ಯಭಾರ ಮಾಡಿದ್ದಿದ್ರೆ ಶಿವಾಜಿ ಮಹಾರಾಜ. ಇವತ್ತಿಗೂ ಕೂಡ ಅವನು ಸೈನಿಕರೊಂದಿಗೆ ಹೋರಾಟ ಮಾಡ್ತಿದ್ದಾನೆ ಬಿಟ್ರೆ ಯಾವೊಬ್ಬ ಪ್ರಜೆಯ ಮೇಲೂ ಒಂದೇ ಒಂದು ದಂಡನೆಯನ್ನು ಮಾಡಿಲ್ಲ. ಅದು ಇತಿಹಾಸ. ಶಿವಾಜಿ ಮಹಾರಾಜರಂಥವ್ರು ಎಲ್ಲೂ ಕೂಡ ಕುರಾನ್ನಿಗೆ ಅಪವಾದವಾಗುವ ರೀತಿಯಲ್ಲಿ ಮಾಡಲಿಲ್ಲ. ಒಂದು ಕುರಾನ್ ನೋಡಿದರೆ ತಂದು ಕೊಟ್ಟು ಅದನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಕೊಡುವಂಥ ಒಂದು ಶ್ರದ್ಧಾ ಭಕ್ತಿಯುಳ್ಳವರು ಶಿವಾಜಿ ಮಹಾರಾಜ. ಅದು ಜಾತ್ಯತೀತವಾದ ರಾಷ್ಟ್ರ. ಜಾತ್ಯತೀತವಾದ ರಾಷ್ಟ್ರದಲ್ಲಿ ಮಾಡಿದಂಥ ಹಲವಾರು ಇತಿಹಾಸಗಳು ಶಿವಾಜಿ ಮಹಾರಾಜದ್ದಿದೆ. ಅದೇ ರೀತಿ ಟಿಪ್ಪುದೇನಿದೆ ಅಂತ ಇತಿಹಾಸದಲ್ಲಿ ಎಲ್ಲ ಪುಟದಲ್ಲಿ ಬರೆದಿದೆಯಲ್ಲ. ಸಂಘ ಪರಿವಾರದ ಪುಸ್ತಕ ಬೇಡ, ಬೇರೆ ಯಾವುದೇ ನೀವು ಇತಿಹಾಸದ ಪುಸ್ತಕ ತಂದ್ರು ನಾವು ನೇರವಾಗಿ ಚರ್ಚೆಗೆ ರೆಡಿ ಇದ್ದೇವೆ. ಅದು ಆ ಜಯಂತಿ ಯಾಕೆ ಆಚರಣೆ ಮಾಡ್ತೀರಿ ನೀವು? ನಿಮ್ಗೆ ನೀವು ಹೇಳಿದ್ರಿ ಈಗ ಯಾಕೆ ಚರ್ಚೆ ಬಂತಂತ. ಇಷ್ಟು ದಿನ ಇಲ್ದಿರುವ ಟಿಪ್ಪುನ ಈಗ ಯಾಕೆ ನೀವು ತರ್ತೀರಿ? ಮುಸಲ್ಮಾನರು ಅವ್ರ ಬಗ್ಗೆ ವಿರೋಧ ನಾವು ಮಾಡ್ತಾ ಇಲ್ಲ. ನಾವು ಎಲ್ಲ ಈಗ ರಾಜ್ಯ ಸರ್ಕಾರ ನಿಮ್ಮ ಹೋರಾಟಗಳಿಗೆ ಅಥವಾ ನಿಮ್ಮ ಏನು ಮನವಿದೆ ಅದಕ್ಕೆ ಕಿವಿ ಕೊಡತ್ತೆ ಅಥವಾ ಈ ಒಂದು ಜಯಂತಿಯನ್ನ ನಿಲ್ಲಿಸತ್ತೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ನಿಲ್ಲಿಸ್ತಾರೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ನಮ್ಮ ಹೋರಾಟ ಅಂತೂ ನಿರಂತರ. ಈಗ ನಾವು ಅದನ್ನು ಪ್ರಾರಂಭಿಸಿದ್ದೇವೆ. ಅದು ನಿತ್ಯ ನಿರಂತರವಾಗಿ ನಿಲ್ಲುವವರೆಗೆ ನಾವು ಬಿಡುವುದಿಲ್ಲ. ಕೊನೆಯದಾಗಿ ಏನು ಹೇಳ್ತೀರಿ ಪ್ರಸಾದ್ ಸುವರ್ಣ ಅವರೇ? ಕೊನೆಯದಾಗಿ ಏನು ಹೇಳ್ತೀರಿ? ಇಡೀ ಹೋರಾಟ ಏನಿದೆ, ಈ ಹೋರಾಟ ಸರ್ಕಾರಕ್ಕೆ ತಲುಪಬಹುದು ಅಥವಾ ಎಲ್ಲೋ ಒಂದು ಕಡೆಯಲ್ಲಿ ಟಿಪ್ಪುವಿನ ಬಗ್ಗೆ ಈಗ ಇರತಕ್ಕಂಥ ಒಂದು ಏನು ಭಾವನೆ ಏನಿದೆ ಅದು ಬದಲಾಗಬಹುದು ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಅಲ್ಲ, ನಾನು ಅಥವಾ ಬದಲಾಯಿಸಿದ ಮೇಲೆ ನೀವು ಸಾಧಿಸಿರುವುದಾದ್ರೂ ಏನು ಅಂತ ನಾನು ಈ ರಾಜ್ಯದ ಮುಖ್ಯಮಂತ್ರಿಯನ್ನು ಕೇಳ್ತೇನೆ. ನೀವು ಈ ರಾಜ್ಯದ ಮುಖ್ಯಮಂತ್ರಿ ಅಲ್ಲ, ಅಲ್ಪಸಂಖ್ಯಾತ ಮುಸಲ್ಮಾನರ ಮುಖ್ಯಮಂತ್ರಿ. ಆಲ್ಮೋಸ್ಟ್ ಸ್ಪಷ್ಟವಾಗಿ ಹೇಳಬೇಕು ನೀವು. ಯಾಕಂದ್ರೆ ಪ್ರತಿಯೊಂದು ವಿಚಾರದಲ್ಲೂ ಹಿಂದೂ ವಿರೋಧಿಯಾಗಿ ಮಾತಾಡ್ತಾ ಇದ್ದೀರಿ ನೀವು. ಅದು ಬಿಡಿ, ಈಗ ಕರ್ನಾಟಕದ 6 ಕೋಟಿ ಜನರ ವಿರೋಧಿಯಾಗಿ ಮಾತಾಡ್ತಾ ಇದ್ದೀರಿ. ನೀವು ಅದನ್ನು ನಿಲ್ಲಿಸ್ಬೇಕು. ಯಾಕಂದ್ರೆ ಈ ಭಾಗದಲ್ಲಿ ಅವ ಏನು ದಬ್ಬಾಳಿಕೆ ಮಾಡಿದ್ರೆ ಟಿಪ್ಪು ಇದೆಲ್ಲ, ಯಾಕಂದ್ರೆ ನಾವೀಗ ಇತಿಹಾಸವನ್ನು ಹೇಳ್ತಾ ಇದ್ದೇವೆ, ಕಟ್ಟುಕತೆಯನ್ನು ಖಂಡಿತ ನಾವು ಹೇಳ್ತಾ ಇಲ್ಲ. ಈ ಕರಾವಳಿ ಭಾಗದಲ್ಲಿ ಏನು ಈಗ ಇವತ್ತು ಬೆಳಿಗ್ಗೆ ಮಂಗಳೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕ್ರೈಸ್ತ ಸಂಘಟನೆ ಪ್ರತಿಭಟನೆ ಆಯಿತು. ಅಲ್ಲಿ ಎಷ್ಟೋ 80,000 ಜನರನ್ನು ಇದು ಮಾಡಿದ್ದಾನೆ. ಯಾಕಂದ್ರೆ ಇಲ್ಲಿಂದ ಶ್ರೀರಂಗಪಟ್ಟಣಕ್ಕೆ ಕಾಲ್ನಡಿ ಕರ್ಕೊಂಡು ಹೋಗಿದ್ದಾನೆ. ಅಲ್ಲಿ ಹೋಗುವಾಗ ಎಷ್ಟೋ ಜನ ಪ್ರಾಯದವರು, ಮುದುಕರು, ಯಾರ ಮಕ್ಕಳು ಎಲ್ಲ ದಾರಿ ಮಧ್ಯದಲ್ಲಿ ತೀರಿ ಹೋದ್ರು. ಕೊನೆಗೆ ಮುಟ್ಟುವಾಗ 20,000 ಮಂದಿ ಮಾತ್ರ ಇದ್ದದ್ದು. ಹಾಗಾದ್ರೆ 60,000 ಮಂದಿ ಅವರ ಪ್ರಾಣಕ್ಕೆ ಬೆಲೆ ಅಲ್ವಾ? ಹೌದಲ್ವಾ? ಇದು ಇತಿಹಾಸ ಹೇಳ್ತಾರೆ, ನಾವು ಹೇಳೋದಲ್ಲ ಇದು. ನಾನೀಗ ಅವ್ರು ಹೇಳ್ಬೋದು, ಈಗ ಹಿಂದೂ ಸಂಘಟನೆಯವರು ಹೇಳ್ತಾರೆ ಹಾಗೆ ಅಲ್ಲ. ಹಿಂದೂ ಸಂಘಟನೆ ವಿಚಾರ ಇಲ್ಲಿ ಬರೋದಿಲ್ಲ. ಇಲ್ಲಿ ಕರ್ನಾಟಕ ಗೌರವ ಸಂರಕ್ಷಣಾ ಸಮಿತಿಯ ವಿಚಾರದಲ್ಲಿ ಮಾತಾಡ್ತಾ ಇದ್ದೇವೆ. ಈಗ ಯಾರವ್ರು ಆಗ ಹೇಳಿದ್ರು, ಯಾರು ಪದ್ಮನಾಭ ಯಾರ ಹೇಳಿದ್ರು ಒಬ್ರು, ಯಾರು ಕೊಡವರನ್ನ ಕುತ್ಕೊಳ್ಸಿ, ನೀವು ಅಲ್ಲ ಕ್ರಿಶ್ಚಿಯನ್ ಕುತ್ಕೊಳ್ಸಿ. ಅವರೆಲ್ಲ ಕರ್ನಾಟಕದಲ್ಲ. ಹೋರಾಟ ಮಾಡ್ಲಿಕ್ಕೆ ಯಾರಿಗಾದ್ರೂ ತಪ್ಪಾದ್ರೆ ಹೋರಾಟ ಮಾಡ್ಲಿಕ್ಕೆ ಅವರು ಇವರು ಅಂತ ಇಲ್ಲ. ತಪ್ಪನ್ನು ವಿರೋಧಿಸ್ಲಿಕ್ಕೆ ಕರ್ನಾಟಕದ ಯಾವೊಬ್ಬ ಪ್ರಜೆಯು ಮಾಡ್ಬೋದು. ಈಗಾಗ್ಲೇ ಇದ್ರ ಉದ್ದೇಶ ಏನ್ ಕೇಳಿದ್ರೆ, ಈಗಾಗಲೇ ಸಾಮಾಜಿಕ ಸ್ವಾಸ್ಥ್ಯ ಕೆಡ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ. DK ರವಿ ಪ್ರಕರಣ ಇರ್ಬೋದು, SI ಜಗದೀಶ್ ಅವರ ಪ್ರಕರಣ ಇರ್ಬೋದು, ಬಿಜಾಪುರದ SI ಅವರು ಬಂಡೆ ಅವ್ರದ್ದು ಇರ್ಬೋದು. ಹೀಗೆ ಬೇರೆ ಬೇರೆ ಕಾರಣಗಳಿಂದ ಪಡುಬಿದ್ರೆಯಲ್ಲಿ ಕೊಲೆ ಇರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ ಸಾಮಾಜಿಕ ಸ್ವಾಸ್ಥ್ಯ ಕೆಡ್ತಾ ಇದೆ. ಎಲ್ಲೋ ಗೃಹ ಇಲಾಖೆ ಅದರಲ್ಲಿ ತಪ್ಪಿಸ್ಕೊಳ್ತಾ ಇದೆ. ಅದನ್ನ ಡೈವರ್ಟ್ ಮಾಡ್ಲಿಕ್ಕಾಗಿ ಈಗ ಇದೊಂದನ್ನ ಹೊಸ ತಂತ್ರವನ್ನು ಹೂಡಿದ್ದಾರೆ, ಟಿಪ್ಪು ಜಯಂತಿ. ಯಾಕಂದ್ರೆ ಅದನ್ನೆಲ್ಲ ಬಿಟ್ಟು ಇದ್ರ ಬಗ್ಗೆ ಇದಾಗ್ಲಿ ಅನ್ನುವಂತ ಒಂದು, ಅಂದ್ರೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆಯಲ್ಲಿ ತನ್ನ ವೈಫಲ್ಯಗಳನ್ನ ಮುಚ್ಚಿಡೋದಕ್ಕಾಗಿ ಜನರ ಗಮನವನ್ನು ಬೇರೆ ಮಾಡ್ತಾ ಇದೆ. ಖಂಡಿತವಾಗಿ. ಯಾಕಂದ್ರೆ ಯಾವತ್ತೂ ಇಲ್ದಿರುವಂತ ಟಿಪ್ಪು ಜಯಂತಿ ಈಗ ಯಾಕೆ ಬೇಕು? ಒಂದು ಮಾತು ಇಲ್ಲ ಅನ್ನೋದಾದ್ರೆ ಟಿಪ್ಪು ಜಯಂತಿಯನ್ನು 20 ತಾರೀಕಿಗೆ ಮಾಡ್ತಿತ್ತು. ಅದು ಈಗ ಯಾರದ ಹುಟ್ಟುಹಬ್ಬವನ್ನು ಮಾಡ್ಬೇಕಲ್ಲ ನಾವು. ಸಮಯ ಮೀರ್ತಾ ಇದೆ. ಓಕೆ, ಕೊನೆಯದಾಗಿ ಏನು ಹೇಳ್ತೀರಿ? ಕೊನೆಯದಾಗಿ ನಾವು ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯದಲ್ಲಿ ಟಿಪ್ಪು ಜಯಂತಿ ಆಚರಣೆ ಮಾಡಲಿಕ್ಕೆ ನಮ್ಮ ವಿರೋಧ ಇದೆ. ಅದನ್ನು ವಿರೋಧಿಸ್ತೀವಿ. ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಉಗ್ರವಾದ ಬೇರೆ ರೀತಿಯ ಹೋರಾಟವನ್ನು ಮಾಡಬೇಕಾಗುತ್ತೆ. ಸರ್ಕಾರ ಇದರಲ್ಲಿ ಎಚ್ಚರಿಕೆಗೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟಕ್ಕೆ ನಾವು ಕರ್ನಾಟಕ ಗೌರವ ಸಂರಕ್ಷಣಾ ಸಮಿತಿಯಿಂದ ಹೋರಾಟದ ರೂಪುರೇಷೆಗಳನ್ನು ನಾವು ತಯಾರು ಮಾಡ್ತೇವೆ. ಧನ್ಯವಾದಗಳು. ಇಬ್ಬರು ಕೂಡ ಬಹಳಷ್ಟು ಮಾಹಿತಿಯನ್ನು ಕೊಟ್ಟರೆ ಧನ್ಯವಾದಗಳು. ವೀಕ್ಷಕರೇ, ಇವತ್ತು ನಾವು ಚರ್ಚೆಯನ್ನು
ಮಾಡಿದ್ವಿ. ಉಡುಪಿಯಲ್ಲಿ ಟಿಪ್ಪು ಜಯಂತಿಯನ್ನು ವಿರೋಧಿಸಿ ಪ್ರತಿಭಟನೆ ಮಾಡಿದಂಥ ಆ ಒಂದು ಮುಖಂಡರನ್ನು ಇಟ್ಕೊಂಡು ಚರ್ಚೆಯನ್ನು ಮಾಡಿದ್ವಿ. ಈ ಚರ್ಚೆಯನ್ನು ಮುಂದುವರಿಸಬೇಕು. ನಾಳೆ ಇದರ ಬಗ್ಗೆ ಇತಿಹಾಸಕಾರರು ಮಾತನಾಡಲಿಕ್ಕಿದ್ದಾರೆ, ಅಥವಾ ಟಿಪ್ಪು ಪರವಾಗಿರತಕ್ಕಂಥ ಒಂದಷ್ಟು ಸಂಘಟನೆಗಳು, ಅಥವಾ ಟಿಪ್ಪು ಸುಲ್ತಾನ ಜಯಂತಿ ಆಗಬೇಕು ಅಂತ ಹೇಳ್ತಕ್ಕಂಥ ಒಂದಷ್ಟು ಸಂಘಟನೆಯವರು ಕೂಡ ನಾವು ಅವರನ್ನು ಪ್ರಯತ್ನ ಮಾಡ್ತಾ ಇದ್ದೇವೆ, ಅವರನ್ನು ಕರೆಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅವರೊಂದಿಗೆ ಚರ್ಚೆಯನ್ನು ಮಾಡಬೇಕು. ಒಟ್ಟಿನಲ್ಲಿ ರಾಜ್ಯ ಸರ್ಕಾರ ಏನೊಂದು ನಿರ್ಧಾರಕ್ಕೆ ಬಂದಿದೆ, ಈ ನಿರ್ಧಾರ ಎಲ್ಲೋ ಒಂದು ಕಡೆಯಲ್ಲಿ ಹಲವಾರು ಪ್ರತಿಭಟನೆಗಳಿಗೆ ವೇದಿಕೆ ಒದಗಿಸಿಕೊಟ್ಟಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಒಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಎಲ್ಲ ಪ್ರತಿಭಟನೆಗಳಿಗೆ ಮಣಿಯುತ್ತೋ ಅಥವಾ ತನ್ನ ನಿರ್ಧಾರವನ್ನು ಮಾಡಿಯೇ ತೀರುತ್ತೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನಿಮ್ಮವರ ಸುದ್ದಿ, ಮಾಹಿತಿ, ಮನೋರಂಜನೆ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ತೆ.